ಬೇಕಾಗುತ್ತೆ, ಅರ್ಜಿಗಳನ್ನ ಕೊಡ್ಬೇಕು, ಅಲ್ಲಿ ಶುಲ್ಕಗಳನ್ನು ಕೊಡ್ಬೇಕಾಗುತ್ತೆ. ಆಮೇಲೆ ಸಾಮಗ್ರಿಗಳ ಕೊರತೆ ಆದ್ರೆ ಅದನ್ನೆಲ್ಲಾನು ಒದಗಿಸ್ಬೇಕಾಗುತ್ತೆ. ಇದೆಲ್ಲ ಇನ್ನಷ್ಟು ದುಸ್ತರ ಆಗೋಗಿತ್ತು. ಯಾವುದೇ ನಿರ್ಲಕ್ಷ್ಯ ಅಥವಾ ಅಪವ್ಯಯವನ್ನು ಪ್ರಭುಪಾದರು ಸಹಿಸುತ್ತಿರ್ಲಿಲ್ಲ. ಸೊ ಯಾವುದೇ ಒಂದು ನೆಗ್ಲಿಜೆನ್ಸ್ ಮಾಡಿದ್ರೆ ಈ ಕೆಲಸದಲ್ಲಿ, ಆಮೇಲೆ ವೇಸ್ಟೇಜ್ ಅಪವ್ಯಯ ಮಾಡೋದು ಅಂತಂದ್ರೆ ಈ ಕಟ್ಟಡ ಇದ್ ಮಾಡೋದು ಇನ್ನೊಂದು ಮಾಡಿದಾಗ ಅದು ವೇಸ್ಟೇಜು ಇನ್ನೊಂದು ಅವರು ಒಪ್ತಾನೆ ಇರ್ಲಿಲ್ಲ, ಅವ್ರು ಸಹಿಸ್ತಾ ಇರ್ಲಿಲ್ಲ. ಅವ್ರಿಗೆ ತುಂಬಾನೇ ಸಿಟ್ಟು ಬರ್ತಿತ್ತು. ಒಂದ್ ಸ್ವಲ್ಪನೂ ಅವ್ರಿಗೆ ವೇಸ್ಟೇಜ್ ಅನ್ನೋದೇ ಇರಬಾರ್ದು, ಯಾವುದು ವೇಸ್ಟ್ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿ ಅವ್ರದ್ದು. ಆಮೇಲೆ ಕಲಾತ್ಮಕವಾಗಿ ಸುವಿಶಾಲವಾಗಿ ಉಪಯುಕ್ತವಾಗಿ ಮೂಡಿ ಬರುತ್ತಿದ್ದ ಆ ಕಟ್ಟಡವು ವಾಸ್ತವದಲ್ಲಿ ಕೃಷ್ಣನ ಉಡುಗೊರೆಯಾಗಿತ್ತು. ಸೊ ಅದೊಂದು ಈಗ ಕಟ್ತಾ ಇದ್ರಲ್ಲ, ಕಲಾತ್ಮಕವಾಗಿ ವಿಶಾಲವಾಗಿ ಸುವಿಶಾಲವಾಗಿ ಉಪಯುಕ್ತವಾಗಿ ಮೂಡಿ ಬರುತ್ತಿದ್ದ ಆ ಕಟ್ಟಡ ವಾಸ್ತವದಲ್ಲಿ ಅದು ಕೃಷ್ಣನ ಉಡುಗೊರೆನೇ ಆಗಿತ್ತು. ಆದ್ದರಿಂದ ಇಲ್ಲಿ ಶ್ರೀಕೃಷ್ಣನ ಕಟ್ಟಡದಲ್ಲಿ ವಾಸಿಸುವುದೆಂದರೆ ಶ್ರೀಕೃಷ್ಣನೊಂದಿಗೆ ಪ್ರೀತಿಯಿಂದ ಪ್ರತಿಸ್ಪಂದಿಸುವುದೇ ಆಗಿತ್ತಂತೆ. ಅಲ್ಲಿ ವಾಸಿಸೋದು ಅಂತಂದ್ರೆ ಶ್ರೀಕೃಷ್ಣನ ಪ್ರೀತಿಯೊಂದಿಗೆ ನಾವು ಸ್ಪಂದಿಸೋದೇ ಆಗಿತ್ತಂತೆ. ಸೊ ಭಕ್ತರು ಕೃಷ್ಣನಿಗೆ ಸೇವೆ ಸಲ್ಲಿಸುವುದರ ಬಗೆಗೆ ಯೋಚಿಸಬೇಕಾಗಿತ್ತು. ಆ ಕಟ್ಟಡದ ಮತ್ತು ತಮ್ಮ ಬಾಳಿನ ಉದ್ದೇಶವನ್ನು ಮರೆತು ಆರಾಮವಾಗಿ ಬದುಕುವ ಬಗ್ಗೆ ಅಲ್ಲ. ಸೊ ಬಾಗಿಲುಗಳನ್ನ ದಡಾರನೆ ಮುಚ್ಚುವುದು, ಆಮೇಲೆ ಸಣ್ಣ ತಪ್ಪೆ ಆದರೂ ಶ್ರೀಲ ಪ್ರಭುಪಾದರಿಗೆ ತುಂಬಾ ಬೇಸರವನ್ನು ಉಂಟು ಮಾಡುತ್ತಿತ್ತು. ಸೊ ಬಾಗಿಲು ಕೆಲವು ಸಲ ಮನೆಗಳಲ್ಲೂ ನಾವು ನೋಡ್ತೀವಿ, ಇದೊಂದು ದಡಾರ್ ಅಂತ ಬಾಗಿಲಾಕೋದು ಮುಚ್ಚೋದು ಇಂಥದ್ದೆಲ್ಲ ಮಾಡ್ತಾ ಇದಾರೆ. ಆದ್ರೆ ಶ್ರೀಲ ಪ್ರಭುಪಾದರು ಇದೆಲ್ಲಾನು ಅವರು ಸಹಿಸ್ತಾ ಇರ್ಲಿಲ್ಲ, ಅವ್ರಿಗೆ ತುಂಬಾ ಬೇಸರ ಆಗೋಗ್ತಾ ಇತ್ತು. ಅದು ಬೇಜವಾಬ್ದಾರಿತನದ ಮತ್ತು ದುರುಪಯೋಗದ ಲಕ್ಷಣವಾಗಿತ್ತು. ಅವ್ರು ಹೇಳ್ತಾ ಇದ್ರಂತೆ, ಇದು ಬೇಜವಾಬ್ದಾರಿತನ, ಇದು ದುರುಪಯೋಗ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರಂತೆ. ಆ ಶಬ್ದವು ತಮ್ಮ ಹೃದಯವನ್ನು ಛಿದ್ರಗೊಳಿಸುವುದೆಂದು ಪ್ರಭುಪಾದರು ಹೇಳುತ್ತಿದ್ದರು. ಆ ಬಾಗಿಲ ಸೌಂಡು ಅದೆಲ್ಲಾನು ಅವ್ರಿಗೆ ಅವರ ಹೃದಯವನ್ನೇ ಛಿದ್ರ ಮಾಡ್ದಂಗೆ ಆಗ್ತಾ ಇತ್ತಂತೆ. ಒಮ್ಮೆ ಪ್ರಭುಪಾದರು ತಮ್ಮ ಕೊಠಡಿಯಿಂದ ಹೊರಬಂದು ಚೀರಿದರು. ಬಾಗಿಲುಗಳನ್ನು ಹಾಗೆ ರಾಚುತ್ತಿರುವವರು ಯಾರು? ಆ ಕಟ್ಟಡ ಎಲ್ಲಿಂದ ಬಂದಿದೆ ಎಂದು ಯಾರು ಅರಿಯುತ್ತಿಲ್ಲ. ಇದು ತಾನಾಗಿ ಒದಗಿ ಬಂದಿದೆ ಎಂದು ನೀವು ತಿಳಿಯುತ್ತಿದ್ದೀರಾ, ಯಾರಿಗೂ ಜವಾಬ್ದಾರಿ ಇಲ್ಲ. ಸೊ ಅಲ್ಲಿ ಬಾಗಿಲು ಶಬ್ದ ಆದಾಗ ಅವರು ಒಮ್ಮೆ ಹೊರಗಡೆ ಬಂದು ಕೂಗ್ತಾರಂತೆ, ಈ ಬಾಗಿಲು ಯಾರದು ರಾಚ್ತಾ ಇರೋದು ಹಾಗೆ, ಇದು ಎಲ್ಲಿಂದ ಬಂದಿದೆ, ಈ ಕಟ್ಟಡ ಎಲ್ಲಿಂದ ಬಂತು, ನಿಮ್ಗೇನ್ ಅರಿವೇ ಇಲ್ವಾ, ನೀವು ತಾನಾಗಿ ಎಲ್ಲವೂ ಫ್ರೀಯಾಗಿ ಹಂಗೆ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡಿದ್ದೀರಾ, ನಿಮ್ಗೇನ್ ಜವಾಬ್ದಾರಿನೇ ಇಲ್ವಾ ಅಂತ ಒಂದ್ ಸ್ವಲ್ಪ ರೇಗ್ತಾರ ಅವರು. ಆದರೆ ಬಹುಪಾಲು ಸಮಯ ಶ್ರೀಲ ಪ್ರಭುಪಾದರು ಗುಲಾಬಿಯ ಮೃದುತ್ವದ ಆತ್ಮೀಯವಾದ ಅನೌಪಚಾರಿಕವಾದ ಪ್ರೀತಿ ತುಂಬಿದ ಸ್ವಭಾವವನ್ನು ವ್ಯಕ್ತಪಡಿಸುತ್ತಿದ್ದರು. ಸೊ ಬಹುಪಾಲು ಅವರು ಹಿಂಗೆ ಇರ್ತಿದ್ರು, ಒಮ್ಮೊಮ್ಮೆ ಅವ್ರು ಕೋಪ ಮಾಡ್ಕೋತಾ ಇದ್ರು ಅಷ್ಟೇ. ಬಹುಪಾಲು ಸಮಯ ಅವರು ಈ ಗುಲಾಬಿಯ ಮೃದುತ್ವದ ಆತ್ಮೀಯವಾದ ಅನೌಪಚಾರಿಕವಾದ ಪ್ರೀತಿ ತುಂಬಿದ ಸ್ವಭಾವನೇ ಅವರು ವ್ಯಕ್ತಪಡಿಸ್ತಾ ಇದ್ರಂತೆ. ಮಾಯಾಪುರದ ಪವಿತ್ರ ಧಾಮವು ದಿವ್ಯ ಲೋಕದ ಗೋಲೋಕ ವೃಂದವನವಾಗಿತ್ತು. ಸೊ ಮಾಯಾಪುರದ ಪವಿತ್ರ ಧಾಮ ಇವಾಗ ದಿವ್ಯ ಲೋಕದ ಗೋಲೋಕ ವೃಂದವನವೇ ಆಗಿತ್ತಂತೆ. ಆದ್ದರಿಂದ ಅಲ್ಲಿದ್ದ ಭಕ್ತರು ಪ್ರಭುಪಾದರೊಂದಿಗೆ ದಿವ್ಯ ಲೋಕದಲ್ಲಿ ನೆಲೆಸಿದ್ರು. ಪ್ರಪಂಚದ ಬೇರೆ ಯಾವಡೆಯಲ್ಲೂ ಸಾಧ್ಯವಿಲ್ಲದ ಒಂದು ಸೌಭಾಗ್ಯ ಅಲ್ಲಿದ್ದ ಭಕ್ತರಿಗೆ ಇತ್ತು. ಅವ್ರಿಗೆಲ್ಲ ಒಂದು ಸೌಭಾಗ್ಯ, ಅಲ್ಲಿದ್ದವ್ರಿಗೆಲ್ಲ ಒಂದು ಸೌಭಾಗ್ಯ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವರು ಪ್ರಭುಪಾದರ ಕೊಠಡಿಯ ಒಳವಕ್ಕೂ ಅವರನ್ನು ಕಾಣಬಹುದಿತ್ತು. ಸೊ ಯಾರೇ ಬೇಕಾದ್ರೂ ಪ್ರಭುಪಾದರ ಕೊಠಡಿಗಳಿಗೆ ಹೋಗಿ ಅವರನ್ನ ಕಾಣಬಹುದಾಗಿತ್ತು. ಕೆಲವು ಸಲ ಪ್ರಭುಪಾದರೇ ಭಕ್ತರ ಕೊಠಡಿಗಳಿಗೂ ಬರುತ್ತಾ ಇದ್ರಂತೆ. ಭಕ್ತರು ಕೆಲಸಗಳಲ್ಲಿ ತೊಡಗಿದ್ದಾಗ, ಓದುತ್ತಿದ್ದಾಗ ಅಥವಾ ಮಾತನಾಡುತ್ತಿದ್ದಾಗ ಪ್ರಭುಪಾದರು ಹಠಾತ್ತನೆ ಅವರ ಕೊಠಡಿಗಳಿಗೆ ಭೇಟಿ ನೀಡಿ ಅವರೊಂದಿಗೆ ಮಾತಿನಲ್ಲಿ ತೊಡಗ್ತಾ ಇದ್ರು. ಸೊ ಕೆಲವು ಸಲ ಈ ಭಕ್ತರು ಕೆಲವರೆಲ್ಲ ಓದ್ತಾ ಇದ್ರು, ಕೆಲವು ಸಮಯ ಅವರು ಮಾತಾಡ್ಕೊಂಡಿರ್ತಿದ್ರು, ಸೊ ಅಂತ ಸಮಯದಲ್ಲಿ ಪ್ರಭುಪಾದರು ಹಠಾತ್ತನೆ ಅವ್ರೇನ್ ಹೇಳ್ತಾ ಇರ್ಲಿಲ್ಲ, ಮಾಡ್ತಾ ಇರ್ಲಿಲ್ಲ, ಅವ್ರ ಕೊಠಡಿಗಳಿಗೆ ಹೋಗ್ತಾ ಇದ್ರು, ಅವರೊಂದಿಗೆ ಅವರು ಪಾಲ್ಗೊಂಡು ಅವರು ಮಾತಿನಲ್ಲಿ ತೊಡಗ್ತಾ ಇದ್ರಂತೆ. ಈ ಜಾಗ ಹೇಗೆ ಅನಿಸುತ್ತೆ? ಭಾರತದಲ್ಲಿ ಜೀವನಕ್ಕೆ ಹೊಂದಿಕೊಳ್ಳುತ್ತಿದ್ದೀರಾ? ಇಲ್ಲಿ ಜೀವನ ಕಷ್ಟವೇ? ಭಾರತದಲ್ಲಿ ಸೆಕೆ ತೀರಾ ಜಾಸ್ತಿ ಅಲ್ಲವೇ ಅಂತ ಇತ್ಯಾದಿ ಪ್ರಶ್ನೆಗಳನ್ನ ಅವ್ರಿಗೆ ಕೇಳ್ತಾ ಇದ್ರಂತೆ. ಸೊ ಈ ಜಾಗ ಹೇಗೆ ಅನಿಸ್ತಾ ಇದೆ ನಿಮ್ಗೀಗ? ಭಾರತದ ಜೀವನ ಹೊಂದ್ಕೊಂಡಿದ್ದೀರಾ ನೀವು? ಇಲ್ಲೆಲ್ಲ ತುಂಬಾನೇ ಜೀವನ ಅನ್ನೋದೇ ಕಷ್ಟ, ಯಾಕೆಂದ್ರೆ ಅಲ್ಲೇ ಸೆಕೆ ಬೇರೆ ಜಾಸ್ತಿ, ಇತ್ಯಾದಿ ಪ್ರಶ್ನೆಗಳನ್ನ ಅವರು ಕೇಳ್ತಾ ಇದ್ರಂತೆ. ಯಾಕೆಂದ್ರೆ ಅವರೆಲ್ಲ ಇದ್ದಿದ್ದು ಅಲ್ಲಿ ಹೊರಗಡೆ ದೇಶದಲ್ಲಿ, ಅವ್ರಿಗೆಲ್ಲ ಅನುಕೂಲ ಇತ್ತು, ಅದೆಲ್ಲ ತ್ಯಜಿಸಿ ಇಲ್ಲಿಗೆ ಬಂದಿದ್ರು ಅವರು. ಅಷ್ಟೇ ಮಾತಾಜಿ, ಅಷ್ಟು ಓದಿ ಆಗಿದೆ. ಓಕೆ, ಪ್ರಿಯಾಂಕಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದಿ. ಕಟ್ಟಡವು ಪೂರ್ಣಗೊಂಡಿರದಿದ್ದರೂ ಅನೇಕ ಅತಿಥಿಗಳು, ಮುಖ್ಯವಾಗಿ
ಪ್ರಭುಪಾದರೊಂದಿಗೆ ಮಾತಾಡಲೆಂದು ಬರುತ್ತಿದ್ದರು. ಕೃಷ್ಣ ಪ್ರಜ್ಞಾ ಆಂದೋಲನದ ಬಗ್ಗೆ ತಿಳಿಯಲು ಅಥವಾ ಸ್ವತಃ ತಮ್ಮ ಬಗ್ಗೆ ಮತ್ತು ತಮ್ಮ ಜೀವನ ದರ್ಶನದ ಬಗ್ಗೆ ಹೇಳಿಕೊಳ್ಳಲು ಬರುವ ಅತಿಥಿಗಳೊಂದಿಗೆ ಪ್ರಭುಪಾದರು ಗಂಟೆಗಟ್ಟಲೆ ತಾಳ್ಮೆಯಿಂದ ಸಮಯ ಕಳೆಯುತ್ತಿದ್ದರು. ಕೆಲವೊಮ್ಮೆ ಅವರ ಭಿನ್ನ ಜೀವನ ದರ್ಶನದ ವ್ಯಕ್ತಿಗೆ ಅವನು ತನ್ನ ಜೀವನವನ್ನು ವೃಥ ವಹಿಸಿದ್ದಾನೆಂದು ಹೇಳುತ್ತಿದ್ದರು. ಆದರೆ ತಮ್ಮನ್ನು ನೋಡಲು ಬಂದ ಯಾರನ್ನೂ ಅವರು ತಡೆಯುತ್ತಿರಲಿಲ್ಲ. ಒಬ್ಬ ಶ್ರೀಮಂತ ಹಿಂದೂ ಶ್ರೀ ಬ್ರಿಜ್ ರತನ್ ಮಹೋತ್ಸವ ಮತ್ತು ಕೋಟ್ಯಾಧೀಶರಾದ R.D. ಬಿರ್ಲಾರವರ ಪುತ್ರಿಯಾದ ಆತನ ಪತ್ನಿ ಪ್ರಭುಪಾದರನ್ನು ಕಾಣಲು ಕಲ್ಕತ್ತಾದಿಂದ ಬಂದರು. ಅವರಿಗೆ ತಕ್ಕ ರೀತಿಯಲ್ಲಿ ಸತ್ಕಾರ ಮಾಡಲು ಶ್ರೀಲ ಪ್ರಭುಪಾದರು ಎಚ್ಚರಿಕೆ ವಹಿಸಿದರು. ಅಡಿಗೆಯ ಬಗ್ಗೆ ಸ್ವತಃ ಗಮನ ವಹಿಸಿ ಶ್ರೀ ಮಹೋತ್ಸವ ಮತ್ತು ಅವರ ಪತ್ನಿಗೆ ಬಡಿಸುವ ವಿಧಾನವನ್ನು ಶಿಷ್ಯರಿಗೆ ಹೇಳಿಕೊಟ್ಟರು. ಪ್ರಸಾದ ವಿನಿಯೋಗವು ವೈಷ್ಣವ ಸದಾಚಾರದ ಮುಖ್ಯ ಭಾಗವಾಗಿತ್ತು. ಸ್ಕ್ರೋಲ್ ಮಾಡಿ ಮಾತಾಜಿ. ಮತ್ತು ಸಂದರ್ಶಕರಿಗೆ ಕೂಡಲೇ ಪ್ರಸಾದವನ್ನು ನೀಡಬೇಕೆಂದು ಪ್ರಭುಪಾದರು ಭಕ್ತರಿಗೆ ಸದಾ ಒತ್ತಿ ಹೇಳುತ್ತಿದ್ದರು. ನೀರು, ಬಿಸಿ ಪೂರಿಗಳು ಮತ್ತು ಬಿಳಿ ಬದನೆಯ ಪಲ್ಯವನ್ನು ನೀಡಲು ನೀವು ಸದಾ ಶಕ್ತರಾಗಿರಬೇಕೆಂದು ಪ್ರಭುಪಾದರು ಶಿಷ್ಯರಿಗೆ ಹೇಳುತ್ತಿದ್ದರು. ಅತಿಥಿಗಳು ಸಂಕೋಚ ಪಟ್ಟುಕೊಂಡಾಗ ಪ್ರಭುಪಾದರು ಒತ್ತಾಯ ಮಾಡಿ ಅವರು ಹೊಟ್ಟೆ ತುಂಬ ಉಣ್ಣುವಂತೆ ಮಾಡುತ್ತಿದ್ದರು. ಶ್ರೀಮತಿ ಮಹೋತ್ಸವ ಭಾರತದ ಅತ್ಯಂತ ಶ್ರೀಮಂತ ಕುಟುಂಬವೊಂದರ ಸದಸ್ಯೆಯಾಗಿದ್ದರೂ ಸಹ ಪ್ರಭುಪಾದರು ಮತ್ತು ಅವರ ಶಿಷ್ಯರು ನೀಡಿದ ಸರಳ ಸತ್ಕಾರದಿಂದ ತೃಪ್ತರಾದರು. ಆಕೆ ಮತ್ತು ಆಕೆಯ ಗಂಡ ಇಳಿದುಕೊಂಡಿದ್ದ ಕೊಠಡಿಯು ಇನ್ನೂ ಪೂರ್ಣಗೊಂಡಿರಲಿಲ್ಲ. ನೆಲದ ಹಾಸುಗಲ್ಲುಗಳಿಗೆ ಇನ್ನೂ ಮೆರುಗು ನೀಡಿರಲಿಲ್ಲ. ಸುತ್ತಲೂ ನಿರ್ಮಾಣ ಕಾರ್ಯ ಮುಂದುವರೆದಿತ್ತು. ಭಕ್ತರು ಅವರಿಗೆ ನೆಲದ ಮೇಲೊಂದು ಮತ್ತು ದಿಂಬನ್ನು ಮಾತ್ರ ಕೊಡಲು ಶಕ್ತರಾಗಿದ್ದರು. ಆದರೂ ಅವರು ತೃಪ್ತರಾದಂತೆ ಮೆಚ್ಚಿಕೊಂಡಂತೆ ತೋರಿದರು. ಭಾವಾನಂದ ಶ್ರೀಲ ಪ್ರಭುಪಾದರು ಮಾಯಾಪುರದಲ್ಲಿ ತಮಗೆ ಭಾರತೀಯ ಸಂಸ್ಕೃತಿಯ ಅನೇಕ ವಿವರಗಳನ್ನು ಪರಿಚಯಿಸಿದ್ದರು. ತಮ್ಮ ಕೊಠಡಿಯಲ್ಲಿ ಮತ್ತೆಯನ್ನು ಹಾಸುವ ಮತ್ತು ಅದರ ಮೇಲೆ ಮಗ್ಗಲು ಹಾಸಿಗೆ ಒದಿಸುವ ಕೆಲಸವನ್ನು ನಮ್ಮಿಂದ ಮಾಡಿಸುತ್ತಿದ್ದರು. 1976ರಲ್ಲಿ ಲಾಸ್ ಏಂಜಲೀಸ್ನಲ್ಲಿದ್ದಾಗ ಅವರು ತಮ್ಮ ಕೊಠಡಿಯಲ್ಲಿದ್ದ ಕಂಬಳಿಗೆ ಜೋಡಿಸಿಕೊಳ್ಳಲೆಂದು 2 ದುಪ್ಪಟ್ಟಿಗಳನ್ನು ಸೇರಿಸಿ ಹೊಲೆಯಲು ನನಗೆ ಹೇಳಿದ್ದರು. ಬಳಿಕ ಅವರು ನನ್ನ ಪಕ್ಕದಲ್ಲೇ ಮಂಡಿಯೂರಿ ಕೂತಿದ್ದರು. ನಾವಿಬ್ಬರೂ ಸೇರಿ ಮಗ್ಗುಲು ಹಾಸಿಗೆಯ ಸುಕ್ಕುಗಳನ್ನು ತೀಡಿ ನಯಗೊಳಿಸಿದ್ದೆವು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶಾಂತಿ ರೂಪಿಣಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಏ ಮಂಜುಳಾ ಮಾತಾಜಿ ಓದಿ. ಆಗುದಿಲ್ಲ ಮಾತಾಜಿ ಓದ್ಲಿಕ್ಕೆ. ಓಕೆ, ಏ ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಓದಿ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ನಾವಿಬ್ಬರು ಇಂದನ ಹರೇ ಮಾಯಾಪುರದಲ್ಲೂ ಅವರು ನಮ್ಮಿಂದ ಇದನ್ನೇ ಮಾಡಿಸಿದರು. ನಾವು ಕೊಠಡಿಯ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೂ ಮೆತ್ತೆಗಳನ್ನು ಹಾಸಿದೆವು. ಗೋಡೆಗಳಿಗೆ ಒರಗಿಸಿ ದಿಂಬುಗಳನ್ನಿಟ್ಟೆವು. ಮಗ್ಗುಲು ಹಾಸಿಗೆ ಬಿಳಿಯ ಬಣ್ಣದ್ದಾಗಿದೆ. ಇವುಗಳನ್ನು ನೀವು ಪ್ರತಿದಿನವೂ ಬದಲಾಯಿಸಬೇಕು ಎಂದು ಅವರು ಹೇಳಿದರು. ಬಂಗಾಳಿ ಮಂದಿ ಶ್ರೀಲ ಪ್ರಭುಪಾದರನ್ನು ಕಾಣಲು ಬಂದಾಗ ಅವರು ಕೊಠಡಿಯ ಅಂಚುಗಳಲ್ಲಿ ಮೆತ್ತೆಯ ಮೇಲೆ ಗೋಡೆಯ ದಿಂಬುಗಳಿಗೊರಗಿ ಕೂರುತ್ತಿದ್ದರು. ಅದು ಶ್ರೀಮಂತ ಶೈಲಿಯಾಗಿತ್ತು. ಆಗಿನ ಭಾವಾವರಣ ಹೇಗಿರುತ್ತಿತ್ತು ಎಂದರೆ, ಪ್ರಭುಪಾದರು ಮಹಂತ, ಮನೆಯೊಡೆಯ ಮತ್ತು ಆಚಾರ್ಯರಾಗಿರುತ್ತಿದ್ದರು. ಹಾಗೆಯೇ ಅವರು 1900 ಅಥವಾ 1920ರಷ್ಟು ಹಿಂದಿನ ಪುರಾತನ ಶ್ರೀಮಂತ ಭಾವಾವರಣವನ್ನು ಮಾಡಬೇಕು ಮಾತಾಜಿ. ಆವರಣವನ್ನು ಪುನರ್ಸ್ಥಾಪಿಸುತ್ತಿರುವುದು ಆ ಬಂಗಾಳಿ ಮಂದಿಗೆ ಅರಿವಾಗುತ್ತಿತ್ತು. ಅದನ್ನು ಪ್ರಭುಪಾದರು ತಾವು ಮಲ್ಲಿಕ್
ಕುಟುಂಬದಲ್ಲಿ ಕಳೆದ ಹಿಂದಿನ ದಿನಗಳಿಂದ ಕಲಿತಿದ್ದರು. ಆ ಶೈಲಿ ವೇಗವಾಗಿ ಮರೆಯಾಗುತ್ತಿತ್ತು. ಆ ವೇಳೆಗೆ ಆ ಪುರಾತನ ಸಂಸ್ಕೃತಿಯ ಕುರುಹುಗಳು ಎಲ್ಲೂ ಕಂಡುಬರುತ್ತಿರಲಿಲ್ಲ, ಏಕೆಂದರೆ ಆ ಕುಟುಂಬಗಳೆಲ್ಲವೂ ಅವನತಿಗೊಂಡಿದ್ದವು ಮತ್ತು ಅವುಗಳ ಐಶ್ವರ್ಯ ಕರಗಿ ಹೋಗಿತ್ತು. ಸಂಜೆಯ ವೇಳೆ ಪ್ರಭುಪಾದರ ಕೊಠಡಿಯ ದೀಪದ ಸುತ್ತ ಅಸಂಖ್ಯಾತ ವೈವಿಧ್ಯಮಯ ಕೀಟಗಳು ಮುತ್ತಿರುತ್ತಿದ್ದವು. ಕೆಲವೊಮ್ಮೆ ಪ್ರಭುಪಾದರು ಆ ಕೀಟಗಳು ದೇವರ ಅದ್ಭುತ ಸೃಷ್ಟಿಗಳೆಂದು ಹೇಳುತ್ತಿದ್ದರು. ಒಂದು ಸಂಜೆ ಅವರೆಂದರು, ಆ ಪುಟ್ಟ ಕೀಟ ಸ್ವತಃ ಚಾಲಕನೂ ಹೌದು, ವಿಮಾನವೂ ಹೌದು. 100 ಕೀಟಗಳು ಇಲ್ಲಿ ಹಾರಾಡುತ್ತಿವೆ, ಆದರೆ ಅವು ಪರಸ್ಪರ ಡಿಕ್ಕಿ ಹೊಡೆಯುವುದಿಲ್ಲ. ಅದು ದೇವರ ವ್ಯವಸ್ಥೆ. ಅವು ಏಕೆ ಡಿಕ್ಕಿ ಹೊಡೆಯುವುದಿಲ್ಲವೆಂದರೆ ಪ್ರತಿ ಕೀಟದ ಹೃದಯದಲ್ಲೂ ಪರಮಾತ್ಮನಿದ್ದಾನೆ. ಭೌತಿಕ ವಿಜ್ಞಾನಿಗಳು ಇಂತಹ ಚಾಲಕ ಮತ್ತು ವಿಮಾನ ಒಂದೇ ಆಗಿರುವ ಡಿಕ್ಕಿ ಹೊಡೆಯದ ಅದ್ಭುತ ಯಂತ್ರವನ್ನು ಸೃಷ್ಟಿಸಲಿ ನೋಡೋಣ. ನಾವು ವಿಮಾನದಲ್ಲಿ ಹಾರಾಡುವಾಗ ಎದುರಿಗೆ ವಿಮಾನ ಬಂದರೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಓದ್ಬೇಕಾ ಮಾತಾಜಿ? ಓದಿ. ಪ್ರಭುಪಾದರ ಕೊಠಡಿಯಲ್ಲಿ ಮೆತ್ತೆಯ ಮೇಲೆ ಕೆಲವು ಭಕ್ತರು ಕುಳಿತಿದ್ದರು. ಪ್ರಭುಪಾದರು ಕೊಂಚ ಉನ್ನತ ಆಸನದಲ್ಲಿ ಕುಳಿತು ದಿಂಬಿಗೆ ಹೊರಗಿದ್ದರು. ಗುರು ಮತ್ತು ಶಿಷ್ಯರು ಕೃಷ್ಣ ಪ್ರಜ್ಞೆಯ ಬಗ್ಗೆ ಮಾತಾಡುತ್ತಾ ಮತ್ತು ಆಲಿಸುತ್ತಾ ದಿವ್ಯಾನಂದದಲ್ಲಿದ್ದರು. ಭಕ್ತರು ಪ್ರಭುಪಾದರ ಮಾತುಗಳನ್ನು ಆಲಿಸಿ ಅವರ ಇಚ್ಛೆಯಂತೆ ನಡೆಯಲು ಬಯಸುತ್ತಿದ್ದರು. ಪ್ರಭುಪಾದರು ಅವರಿಗೆ ನಿರ್ದೇಶನಗಳನ್ನು ನೀಡಲು ಬಯಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಗಾಯತ್ರಿ ದೇವಿ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ 6 ಓದಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿಂದ ಮಾತಾಜಿ? ಪ್ರಭುಪಾದರು ಮುಂದುವರಿಸಿದ್ರು. ಪ್ರಭುಪಾದರು ಮುಂದುವರಿಸಿದರು. ಆದರೆ ಈ ಕೀಟಗಳು ಪರಿಪೂರ್ಣವಲ್ಲ. ಅವು ದೀಪದ ಕಡೆಗೆ ಹಾರುತ್ತವೆ. ಅದರ ಅರ್ಥ ಅವು ಸಾವಿನ ಕಡೆಗೆ ಆಕರ್ಷಿತವಾಗಿದೆ. ಆದ್ದರಿಂದ ಅವು ಭೌತವಾದಿಗಳ ತರಹ. ಭೌತವಾದಿಗಳು ಗಗನಚುಂಬಿಗಳನ್ನು ಕಟ್ಟುತ್ತಾರೆ, ಆದರೆ ಸಾವಿನ ಸಮಯದಲ್ಲಿ ಏನಾಗುವುದೆಂದು ಅವರಿಗೆ ತಿಳಿಯದು. ಹೆನ್ರಿ ಫೋರ್ಡ್ ಮತ್ತು ಇತರ ಭಾರಿ ಬಂಡವಾಳಗಾರರು ಸಾಯಬೇಕಾಯಿತು, ಆದರೆ ಅನೇಕರು ಇತರರು ಸಹ ಅವರಂತೆ ಆಗಲು ಪ್ರಯತ್ನಿಸುತ್ತಿದ್ದಾರೆ. ಅದು ತಮ್ಮ ಸಾವು ಸಹ ಎಂಬುದು ಅವರಿಗೆ ಗೊತ್ತಿಲ್ಲ. ಅವರು ಈ ಸಣ್ಣ ಕೀಟಗಳ ಹಾಗೆ. ಬೆಳಗ್ಗೆಯ ವೇಳೆಗೆ ಅವು ರಾಶಿಗಟ್ಟಲೆ ಸತ್ತು ಬಿದ್ದಿರುವುದನ್ನು ನಾವು ಕಾಣುತ್ತೇವೆ. ಅನೇಕ ಸಲ ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿ ಮಾತನಾಡುತ್ತಿರುವಾಗ ವಿದ್ಯುತ್ ದೀಪಗಳು ಹಾರಿ ಹೋಗುತ್ತಿದ್ದವು. ಭಕ್ತರು ಸೀಮೆಎಣ್ಣೆ ಲಾಟಿನುಗಳನ್ನು ತರುತ್ತಿದ್ದರು. ಪ್ರತಿ ರಾತ್ರಿ ಪ್ರಭುಪಾದರು ಮಾತಾಡುತ್ತಿರುವಾಗ ಪೂಜಾರಿಯು ಒಂದು ಕೊಠಡಿಯ ತುಂಬ ಸಾಂಬ್ರಾಣಿಯ ಹೊಗೆಯನ್ನು ತುಂಬಿಸುತ್ತಿದ್ದನು. ಪ್ರಭುಪಾದರು ಇಳಮೇಜಿನ ಎದುರಿಗಿದ್ದ ಗೋಡೆಯ ಮೇಲಿನ ತೇಗದ ಕೆತ್ತನೆಯ ದೊಡ್ಡ ಗಾತ್ರದ ರಾಧಾ ಮತ್ತು ಕೃಷ್ಣರ ಉಬ್ಬು ಶಿಲ್ಪದ ಮೇಲೆ ತುಪ್ಪದ ದೀಪಗಳ ಮಂದ ಬೆಳಕು ಪ್ರತಿಫಲಿಸುತ್ತಿತ್ತು. ಈ ಸಲದ ಬೇಸಿಗೆಯ ಭೇಟಿಯ ವೇಳೆಯಲ್ಲಿ ಇಸ್ಕಾನ್ನ ಮಾಯಾಪುರ ಅಭಿವೃದ್ಧಿಯ ಬಗ್ಗೆ ತಮ್ಮ ದರ್ಶನವನ್ನು ಎಲ್ಲೋಯ್ತು ಮಾತಾಜಿ? ತಮ್ಮ ದರ್ಶನವನ್ನು ಪ್ರಭುಪಾದರು ಇನ್ನಷ್ಟು ಪ್ರಚುರಪಡಿಸಿದರು. ಯೋಜನೆಯು ಭಾರಿ ಪ್ರಮಾಣದೆಂದು, ಅದಕ್ಕಾಗಿ ಕೋಟ್ಯಾಂತರ ಡಾಲರ್ ಖರ್ಚಿದೆ ಎಂದು ಭಕ್ತರಿಗೆ ಈಗಾಗಲೇ ತಿಳಿದಿತ್ತು. ಈಗ ಇದ್ದದ್ದು ಒಂದು ಕಟ್ಟಡ, ಆದರೆ ಇದು ಕೇವಲ ಪ್ರಾರಂಭವಷ್ಟೇ. ಒಟ್ಟಾರೆ ಯೋಜನೆಯಲ್ಲಿ ಈ ಕಟ್ಟಡವು ಬಹುತೇಕ ಗೌಣವಾಗಿತ್ತು. ಅಲೌಕಿಕ ನಗರದಲ್ಲಿ ಮೇಲೆದ್ದು ತೋರುವ ಗುಮ್ಮಟವುಳ್ಳ ಬೃಹದಾಕಾರದ ದೇವಾಲಯದ ಬಗ್ಗೆ ಪ್ರಭುಪಾದರು ಮಾತಾಡಿದರು.
ಈ ಮಾಯಾಪುರದ ಚಂದ್ರೋದಯ ಮಂದಿರವು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ಪ್ಲಾನೇಟರಿಯಂ ಹೊಂದಲಿತ್ತು. ಅದು ವೈದಿಕ ಸಾಹಿತ್ಯದಲ್ಲಿ ವರ್ಣಿತವಾದ ಬ್ರಹ್ಮಾಂಡವನ್ನು ತೋರಲಿತ್ತು. ಮಾತಾಜಿ ಮೇಲ್ ಮಾಡಬೇಕು. ಇಂತಹ ಯೋಜನೆಯನ್ನು ಕಾರ್ಯಸಾಧ್ಯಗೊಳಿಸಲು ಪ್ರಭುಪಾದರು ತಮ್ಮ ಶಿಷ್ಯರಿಗೆ ವೈದಿಕ ಕಲೆಗಳಲ್ಲಿ ತರಬೇತಿ ನೀಡಲು ಬಯಸಿದರು. ಆ ಕಲೆಗಳು ಈಗ ಬಂಗಾಳದಲ್ಲಿ ಕೊನೆಯುಸಿರೆಳೆಯುತ್ತಿದ್ದವು. ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಕೃಷ್ಣ ಮತ್ತು ಚೈತನ್ಯ ಪ್ರಭುಗಳ ಲೀಲೆಗಳನ್ನು ತೋರಿಸಲು ಡಯೋರಾಮ ತಂತ್ರವನ್ನು ಬಳಸಲು ತುಂಬ ಆಸಕ್ತಿ ಹೊಂದಿದ್ದರು. ಈಗ ಪ್ರಭುಪಾದರು ಸ್ಥಳೀಯ ಮಾಯಾಪುರ ಕಲಾವಿದರಿಂದ ತಮ್ಮ ಶಿಷ್ಯರು ಆ ಕಲೆಯನ್ನು ಕಲಿಯಬೇಕೆಂದು ಬಯಸಿದ್ದರು. ಓದ್ಲ ಮಾತಾಜಿ ಸಾಕ ಓದಿ. ಬಯಸಿದರು. ಜೂನ್ ತಿಂಗಳಲ್ಲಿ ಭರದ್ರಾಜ ಆದಿದೇವ ಮೂರ್ತಿ ಮತ್ತು ಈಶಾನ ಬೊಂಬೆ ಮಾಡುವ ಕಲೆಯನ್ನು ಕಲಿಯಲು ಅಲ್ಲಿಗೆ ಬಂದರು. ಮೃದಂಗಗಳನ್ನು ಮಾಡುವುದನ್ನು ಸಹ ಶಿಷ್ಯನೊಬ್ಬನು ಕಲಿಯಬೇಕೆಂದು ಪ್ರಭುಪಾದರು ಬಯಸಿದರು. ಈಶಾನನಿಗೆ ಜೇಡಿ ಮಣ್ಣಿನ ಪಾತ್ರೆಗಳನ್ನು ಅಚ್ಚು ಮಾಡಿ ಬೆಂಕಿಯಲ್ಲಿ ಕಾಯಿಸುವುದನ್ನು ಹೇಳಿಕೊಡಲು ಕುಂಬಾರನೊಬ್ಬನು ಪ್ರತಿದಿನ ಬರತೊಡಗಿದರು. ಪ್ರಭುಪಾದರು ಮೊದಲು ವಾಸವಾಗಿದ್ದ ಮಾತಾಜಿ ಒಂದು ಸ್ವಲ್ಪ ಮೇಲ್ ಮಾಡಬೇಕು ವಾಸವಾಗಿದ್ದ ಹುಲ್ಲು ಜೋಪಡಿಯನ್ನು ಭಕ್ತರು ಒಂದು ಕಮ್ಮಟವನ್ನಾಗಿ ಪರಿವರ್ತಿಸಿದರು. ಪ್ರಭುಪಾದರು ಇತರ ಶಿಷ್ಯರನ್ನು ಮಾಯಾಪುರಕ್ಕೆ ಬರಲು ಆಹ್ವಾನಿಸತೊಡಗಿದರು. ಮಾಯಾಪುರವು ಕೃಷ್ಣನ ದಿವ್ಯ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ಲಿ ಯಾರು ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾಯಾಪುರವು ಕೃಷ್ಣನ ದಿವ್ಯ ಜನ್ಮಭೂಮಿಯಾಗಿ ಈಗಾಗಲೇ ಅದ್ಭುತವಾಗಿದೆ. ಈ ಸ್ಥಳವನ್ನು ಅಭಿವೃದ್ಧಿಗೊಳಿಸಲು ಪಾಶ್ಚಿಮಾತ್ಯರ ಪ್ರತಿಭೆಗಳನ್ನು ಬಳಸಿಕೊಂಡರೆ ಈ ಸ್ಥಳವು ಖಂಡಿತವಾಗಿ ಜಗತ್ತಿನಲ್ಲೇ ಅನನ್ಯವಾಗುತ್ತದೆ. ಮಾಯಾಪುರದ ಹಿಂದಿನ ಆಚಾರ್ಯರ ಆಸೆಗಳ ಈಡೇರಿಕೆಯಾಗುವುದೆಂದು ಪ್ರಭುಪಾದರು ಹೇಳಿದರು. ನಗರದ ಜನಸಂಖ್ಯೆಯು 50,000 ಬೆಳೆಯುತ್ತದೆ ಮತ್ತು ನಗರವು ಪ್ರಪಂಚದ ಆಧ್ಯಾತ್ಮಿಕ ರಾಜಧಾನಿಯಾಗುತ್ತದೆ. ಕೇಂದ್ರ ಭಾಗದಲ್ಲಿ ಬೃಹತ್ ದೇವಾಲಯದೊಂದಿಗೆ ಮತ್ತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರಿಗೆ ಪ್ರತ್ಯೇಕ ನಿವಾಸಗಳೊಂದಿಗೆ ಈ ನಗರವು ಬೇರೆಲ್ಲಾ ನಗರಗಳಿಗೆ ಮಾದರಿಯಾಗುತ್ತದೆ. ಜಗತ್ತಿನ ಎಲ್ಲಾ ನಗರಗಳು ನಾಶವಾಗುವ ದಿನ ಬರುತ್ತದೆ. ಆಗ ಮಾನವ ಜನಾಂಗವು ಮಾಯಾಪುರದ ಮಾದರಿಯಲ್ಲಿ ನಿರ್ಮಿತವಾದ ನಗರಗಳಲ್ಲಿ ಆಶ್ರಯ ಪಡೆಯುತ್ತಾರೆ. ಮಾಯಾಪುರದ ಅಭಿವೃದ್ಧಿಯು ಕೃಷ್ಣ ಪ್ರಜ್ಞೆಯಿಂದ ತುಂಬಿದ ಜಗತ್ತಿನ ನಾಂದಿಯಾಗುತ್ತದೆ. ಮಾಯಾಪುರದ ಹಿಂದಿನ ಆಚಾರ್ಯರ ಒಂಚೂರು ಕಾಣಿಸಲ್ಲ ಮಾತಾಜಿ. ಮಾಯಾಪುರವು ಹಿಂದಿನ ಆಚಾರ್ಯರ ಆಸೆಗಳ ಈಡೇರಿಕೆಯಾಗುವುದೆಂದು ಪ್ರಭುಪಾದರು ಹೇಳಿದರು. ನಗರದ ಜನಸಂಖ್ಯೆಯು 50,000 ಬೆಳೆಯುತ್ತದೆ. ಇದಾಯ್ತು ಮಾತಾಜಿ. ಮಾಯಾಪುರದ ಮಾದರಿಯಲ್ಲಿ ನಿರ್ಮಿತವಾದ ಅದು ಅಲ್ಲಿಂದ ಅಲ್ಲ, ಸರಿ ಇಲ್ಲೇ ಉಂಟು. ಮಾಯಾಪುರದ ಮಾದರಿಯಲ್ಲಿ ನಿರ್ಮಿತವಾದ ನಗರಗಳಲ್ಲಿ ಆಶ್ರಯ ಪಡೆಯುತ್ತಾರೆ. ಮಾಯಾಪುರದ ಅಭಿವೃದ್ಧಿಯು ಕೃಷ್ಣ ಪ್ರಜ್ಞೆಯಿಂದ ತುಂಬಿದ ಜಗತ್ತಿಗೆ ನಾಂದಿಯಾಗುತ್ತದೆ. ಈಗ ಶ್ರೀ ಚೈತನ್ಯ ಮಹಾಪ್ರಭುಗಳ ಪ್ರಭಾವವು ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು ಪ್ರತಿ ಪಟ್ಟಣ ಮತ್ತು ಹಳ್ಳಿಯಲ್ಲಿಯೂ ನನ್ನ ನಾಮಕೀರ್ತನೆಯು ನಡೆಯುತ್ತದೆ ಎಂಬ ಅವರ ಭವಿಷ್ಯವಾಣಿಯು ನಿಜವಾಗುತ್ತದೆ. ನವದ್ವೀಪದಿಂದ ಸೇತುವೆಯ ಮೂಲಕ, ಕಲ್ಕತ್ತಾದಿಂದ ಗಂಗಾ ನದಿಯ ಮೇಲೆ ಮೋಟಾರು ನೌಕೆಯ ಮೂಲಕ ಮತ್ತು ಇತರ ಎಲ್ಲಾ ಭಾಗಗಳಿಂದ ವಿಮಾನಗಳ ಮೂಲಕ ಕಾಲಾನುಕ್ರಮದಲ್ಲಿ ಮಾಯಾಪುರವನ್ನು ತಲುಪಲು ಎಲ್ಲರಿಗೂ ಸುಲಭ ಸಾಧ್ಯವಾಗಬೇಕೆಂದು ಪ್ರಭುಪಾದರು ಹೇಳಿದರು. ಬಂಗಾಳದಲ್ಲಿ ಲಕ್ಷಾಂತರ ಮಂದಿ ಜನ್ಮತಃ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಾಗಿದ್ದರು. ಅವರು ಕೃಷ್ಣ ಪ್ರಜ್ಞೆಯನ್ನು ತಮ್ಮ ಸಂಸ್ಕೃತಿಯ ಪರಿಶುದ್ಧ ರೂಪವೆಂದು ಗುರುತಿಸಿ ಸ್ವೀಕರಿಸುತ್ತಾರೆ. ಒಂದು ನಾಣ್ಣುಡಿ ಇದೆ, ಬಂಗಾಳ ಮಾಡಿದ್ದನ್ನು ಭಾರತದ ಉಳಿದ ಭಾಗಗಳೆಲ್ಲ ಅನುಸರಿಸುತ್ತವೆ. ಆದ್ದರಿಂದ ಅಮೆರಿಕನ್ ವೈಷ್ಣವರ ಕೃಷ್ಣ ಪ್ರಜ್ಞೆಯ ಉದಾಹರಣೆಯಿಂದ ಬಂಗಾಳ ಪರಿವರ್ತಿತವಾಗಿ ಪರಿಶುದ್ಧಗೊಂಡರೆ ಬಳಿಕ ಇಡೀ ಭಾರತವೂ ಅದನ್ನು ಅನುಸರಿಸುತ್ತದೆ. ಇಡೀ ಭಾರತವು ಕೃಷ್ಣ ಪ್ರಜ್ಞೆಯುಳ್ಳದ್ದಾದರೆ ಬಳಿಕ ಇಡೀ ಪ್ರಪಂಚವೂ ಅದನ್ನು ಅನುಸರಿಸುತ್ತದೆ. ಪ್ರಭುಪಾದರು ಮಾಯಾಪುರದ ತಮ್ಮ ನಿರ್ವಾಹಕರಿಗೆ ಹೇಳಿದರು, ನಾನು ದೇವರ ಸಾಮ್ರಾಜ್ಯವನ್ನು ನಿಮಗೆ ನೀಡಿದ್ದೇನೆ. ಇದನ್ನು ಸ್ವೀಕರಿಸಿ, ಅಭಿವೃದ್ಧಿಗೊಳಿಸಿ ಮತ್ತು ಅನುಭವಿಸಿ.
ಇನ್ನೂ ಪೂರ್ಣಗೊಳ್ಳದಿದ್ದ ಮಾಯಾಪುರದ ಚಂದ್ರೋದಯ ಮಂದಿರದಲ್ಲಿ ಪ್ರಭುಪಾದರು ಜೂನ್ ತಿಂಗಳು ಪೂರ್ತಿ ವಾಸ ಮಾಡಿದರು. ಲಾಸ್ ಏಂಜಲೀಸಿನಲ್ಲಿದ್ದಾಗ ಅವರು ಕೆಮ್ಮಿನಿಂದ ನರಳಿದ್ದರು. ಪಶ್ಚಿಮ ದೇಶಗಳ ಪ್ರವಾಸದುದ್ದಕ್ಕೂ ಕೆಮ್ಮು ಗುಣವಾಗದೆ ಅವರನ್ನು ಕಾಡಿತ್ತು. ಆದರೆ ಮಾಯಾಪುರಕ್ಕೆ ಬಂದ ಮೇಲೆ ಅವರು ಗುಣಮುಖರಾದರು. ಸಾಕ ಮಾತಾಜಿ? ಸಾಕು ಮಾತಾಜಿ. ಹರೇ ಕೃಷ್ಣ. ಗೀತಾ ಮೋಹನ್ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ತುಂಬಾ ಗಲಾಟೆ ಇದೆ ಮಾತಾಜಿ, ಸಾರಿ ಮಾತಾಜಿ. ಓಕೆ ಓಕೆ. ಇನ್ಯಾರು? ಗೀತಾ ಆರ್ ಕೋಡಿಕಲ್ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಲಾಸ್ ಏಂಜಲೀಸ್ಗೆ ಹೋಲಿಸಿದರೆ ಮಾಯಾಪುರದಲ್ಲಿ ನನ್ನ ಆರೋಗ್ಯ ಸಾಕಷ್ಟು ಸುಧಾರಿಸಿದೆ. ಇಲ್ಲಿನ ದೊಡ್ಡ ಅನುಕೂಲವೆಂದರೆ ಇಲ್ಲಿ ಸದಾ ತೆರೆದ ಬಯಲಿದೆ ಮತ್ತು ಉಸಿರಾಟದ ತೊಂದರೆಗಳಿಗೆ ಉಪಶಮನ ನೀಡುವ ಮಂದ ಮಾರುತವಿದೆ. ಮಾಯಾಪುರವು ಖಂಡಿತವಾಗಿ ಲಾಸ್ ಏಂಜಲೀಸ್ಗಿಂತ ಉತ್ತಮ ಜಾಗ, ಏಕೆಂದರೆ ಇಲ್ಲಿ ಶುದ್ಧವಾದ ಗಾಳಿಯನ್ನು ನಾವು ಉಸಿರಾಡಬಹುದು. ಅಷ್ಟೇನು ಸೆಕೆ ಎನಿಸದ ಹವಾಮಾನ, ಆದರೆ ಗಾಳಿಯಲ್ಲಿ ಕೊಂಚ ಹೆಚ್ಚು ಎನ್ನಬಹುದಾದ ತೇವಾಂಶ. ಒಟ್ಟಾರೆಯಲ್ಲಿ ಇದು ಆಹ್ಲಾದಕರ. ನಮ್ಮ ಕಟ್ಟಡ ಅತ್ಯುತ್ತಮ ಜಾಗದಲ್ಲಿದೆ. ಹೊರಗೆ ಅಸಹನೀಯ ಸೆಕೆ ಇರುವಾಗಲೂ ನಮ್ಮ ಕಟ್ಟಡದ ಒಳಗೆ ಹಿತಕರವಾದ ಹವೆ ಇರುತ್ತದೆಂಬುದು ಅನೇಕ ಗೌರವಾನ್ವಿತ ಅತಿಥಿಗಳ ಅನುಭವ. ಕಟ್ಟಡದೊಳಗೆ ನಿರಂತರವಾಗಿ ಹಾದು ಹೋಗುವ ಸುಖದಾಯಕ ಮಂದ ಮಾರುತಗಳನ್ನು ಪ್ರಭುಪಾದರು ಹೊಗಳಿ ಅವುಗಳನ್ನು ವೈಕುಂಠದ ಮಾರುತಗಳೆಂದು ಕರೆದರು. ಆದರೆ ಕೆಲವೊಮ್ಮೆ ಹಠಾತ್ತನೆ ಭಾರಿ ಗಾಳಿ ಬಿರುಗಾಳಿ ಬಂದು ಅಪ್ಪಳಿಸುತ್ತಿತ್ತು. ತೀವ್ರವಾಗಿದ್ದರೂ ಈ ಬಿರುಗಾಳಿಗೂ ಸಹ ಸುಂದರವಾಗಿರುತ್ತಿದ್ದವು. ನಿರಂತರ ಮಿಂಚುಗಳು ನಿಯಾನ್ ದೀಪಗಳಂತೆ ಆಕಾಶವನ್ನು ತುಂಬುತ್ತಿದ್ದವು. ಒಂದು ದಿನ ಬಿರುಗಾಳಿ ಎದ್ದಿತು ಮತ್ತು ಕಟ್ಟಡ ತುಂಬಾ ಉಳಿಡತೊಡಗಿತು. ಪ್ರಭುಪಾದರ ಕೊಠಡಿಯ ಬಾಗಿಲು ಮತ್ತು ಕಿಟಕಿಗಳು ತೆರೆದಿದ್ದುದನ್ನು ಗಮನಿಸಿ ಶತಧನ್ಯನು ಕೊಠಡಿಯೊಳಕ್ಕೆ ಧಾವಿಸಿ ಬಂದು ತರಾತುರಿಯಲ್ಲಿ ಅವುಗಳನ್ನು ಮುಚ್ಚತೊಡಗಿದನು. ಆದರೆ ತಮ್ಮ ಇಳಿಮೇಜಿನ ಹಿಂದೆ ಕುಳಿತಿದ್ದ ಪ್ರಭುಪಾದರು ಹೇಳಿದರು, ತಾಳು, ಕಿಟಕಿಗಳನ್ನು ಮುಚ್ಚಬೇಡ, ಅವು ತೆರೆದೇ ಇರಲಿ. ಶತಧನ್ಯನು ಪ್ರತಿಭಟಿಸಿದನು, ಪ್ರಭುಪಾದರೆ ಬಿರುಗಾಳಿ ಬೀಸುತ್ತಿದೆ. ಪ್ರಭುಪಾದರು ಮತ್ತೆ ಹೇಳಿದರು, ಅವು ತೆರೆದೇ ಇರಲಿ. ಗಾಳಿಯು ಗಂಟೆಗೆ 50 ಮೈಲಿ ವೇಗದಲ್ಲಿ ಕೋಣೆಯೊಳಕ್ಕೆ ನುಗ್ಗುತ್ತಿತ್ತು. ಪ್ರಭುಪಾದರ ಕಾವಿ ನಿಲುವಂಗಿ ತೊನೆದಾಡುತ್ತಿತ್ತು. ಅವರು ಮುಗುಳು ನಗುತ್ತಾ ಹೇಳಿದರು, ಇಂಥ ಸ್ಥಳ ಪ್ರಪಂಚದ ಬೇರೆಲ್ಲೂ ಇಲ್ಲ. ಪ್ರಭುಪಾದರು ಮಾಯಾಪುರದ ಕಟ್ಟಡದ ತಾರಸಿಯ ಮೇಲೆ ನಿಂತಿದ್ದರು. 1 ಮೈಲಿಗೂ ಕಡಿಮೆ ದೂರದಲ್ಲಿದ್ದ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳದ ಕಡೆಗೆ ಅವರು ನೋಡುತ್ತಿದ್ದರು. ರವಾನಂದ ಮಹಾರಾಜನಿಗೆ ಅವರು ಹೇಳಿದರು, ವಾಸ್ತವವಾಗಿ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳದ ಬಗ್ಗೆ ಅವರು ಹಕ್ಕು ಸಾಧಿಸುವುದು ಅಷ್ಟೇನು ಮುಖ್ಯವಾಗಿ ನನಗೆ ತೋರುವುದಿಲ್ಲ. ಕೃಷ್ಣನು ಮಥುರಾ ನಗರದಲ್ಲಿ ಹುಟ್ಟಿದ್ದರಿಂದ ಪ್ರಖ್ಯಾತನಾದನೇ ಇಲ್ಲ, ಅವನು ತನ್ನ ಕೆಲಸ ಕಾರ್ಯಗಳಿಂದ ಪ್ರಖ್ಯಾತನಾದ. ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ಮಾಯಾಪುರದಲ್ಲಿ ಹುಟ್ಟಿದ್ದರಿಂದ ಪ್ರಸಿದ್ಧರಾಗಲಿಲ್ಲ. ಅವರು ತಮ್ಮ ಚಟುವಟಿಕೆಗಳಿಂದ, ತಮ್ಮ ಸಂಕೀರ್ತನ ಪ್ರಚಾರದಿಂದ ಪ್ರಸಿದ್ಧರಾದರು. ಈ ಮಾಯಾಪುರದ ಚಂದ್ರೋದಯ ಮಂದಿರವು ಚೈತನ್ಯ ಮಹಾಪ್ರಭುಗಳ ಪ್ರಚಾರ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳ ಚಟುವಟಿಕೆಗಳ ಕಾರಣವಾಗಿ ಎಲ್ಲರನ್ನೂ ಇಲ್ಲಿಗೆ ಆಕರ್ಷಿಸುವಂತ ಸ್ಥಳ ಇದಾಗಬೇಕೆಂದು ನಾನು ಬಯಸುತ್ತೇನೆ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಚಿತ್ರಮೋಹಿನಿ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಸೊ ಕಟ್ಟಡವು ಪೂರ್ಣಗೊಂಡಿರದಿದ್ದರೂ ಅನೇಕ ಅತಿಥಿಗಳು ಮುಖ್ಯವಾಗಿ ಪ್ರಭುಪಾದರೊಂದಿಗೆ ಮಾತಾಡಲೆಂದು ಬರುತ್ತಾ ಇದ್ರು. ಇನ್ನು ಕಟ್ಟಡ ಪೂರ್ಣ ಆಗೇ ಇರಲಿಲ್ಲ, ಆದ್ರೂ ಅನೇಕ ಅತಿಥಿಗಳು ಅಲ್ಲಿಗೆ ಪ್ರಭುಪಾದರ ಜೊತೆಗೆ ಮಾತಾಡಬೇಕು ಅಂತ ಬರ್ತಾ ಇರ್ತಾರೆ. ಕೃಷ್ಣ ಪ್ರಜ್ಞೆ ಆಂದೋಲನದ ಬಗ್ಗೆ ತಿಳಿಯಲು ಅಥವಾ ಸ್ವತಃ ತಮ್ಮ ಬಗ್ಗೆ ಮತ್ತು ತಮ್ಮ ಜೀವ ದರ್ಶನದ ಬಗ್ಗೆ ಹೇಳಿಕೊಳ್ಳಲು ಬರುವ ಅತಿಥಿಗಳೊಂದಿಗೆ ಪ್ರಭುಪಾದರು ಗಂಟಲೆ ತಾಳ್ಮೆಯಿಂದ ಸಮಯ ಕಳೆಯುತ್ತಿದ್ದರು. ಸೊ ಬರುವಂತ ಅತಿಥಿಗಳು ಅವರು ಕೃಷ್ಣ ಪ್ರಜ್ಞೆ ಆಂದೋಲನದ ಬಗ್ಗೆ ತಿಳ್ಕೊಳ್ಳೋಕೆ, ಆಮೇಲೆ ತಮ್ಮ ಸ್ವಂತ ತಮ್ಮ ವಿಷಯದ ಬಗ್ಗೆ ಅವರ ಹತ್ರ ವಾಯ್ಸ್ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ. ಎಲ್ಲರಿಗೂ ಕೇಳಿಸುದಿಲ್ಲವಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ. ಕಂಟಿನ್ಯೂ ಮಾಡಿ ಮಾತಾಜಿ. ಅಲ್ಲಿಗೆ ಬರ್ತಿದ್ದಂತ ಅತಿಥಿಗಳು ಅವರು ಕೃಷ್ಣ ಪ್ರಜ್ಞೆ ಆಂದೋಲನದ ಬಗ್ಗೆ ಪ್ರಭುಪಾದರ ಹತ್ರ ತಿಳಿಬೇಕು ಅಂತ ಮತ್ತು ಸ್ವತಃ ತಮ್ಮ ಬಗ್ಗೆ
ಮತ್ತು ಅವರ ವೈಯಕ್ತಿಕ ಬಗ್ಗೆ ಮತ್ತು ತಮ್ಮ ಜೀವನ ದರ್ಶನದ ಬಗ್ಗೆ ಅವರು ಹೇಳ್ಕೊಳ್ಳೋಕೆ ಅಂತ ಅವರು ಬರ್ತಾ ಇದ್ರು. ಪ್ರಭುಪಾದರು ಅವರೊಂದಿಗೆ ಗಂಟೆ ತಾಳ್ಮೆಯಿಂದ ಅವರು ಅವರ ಸಮಯವನ್ನ ಅವರ ಒಟ್ಟಿಗೆ ಕಳೀತಾ ಇದ್ರು. ಕೆಲವೊಮ್ಮೆ ಅವರು ಭಿನ್ನ ಜೀವನ ದರ್ಶನದ ವ್ಯಕ್ತಿಗೆ ಅವನು ತನ್ನ ಜೀವನವನ್ನು ವೃಥಾ ವಹಿಸಿದ್ದಾನೆಂದು ಹೇಳುತ್ತಿದ್ದರು. ಆದರೆ ತಮ್ಮನ್ನು ನೋಡಲು ಬಂದ ಯಾರನ್ನೂ ಅವರು ತಡೆಯುತ್ತಿರಲಿಲ್ಲ. ಯಾರೇ ಬಂದ್ರು ಅವ್ರನ್ನ ತಡಿತಾ ಇರ್ಲಿಲ್ಲ ಅವರು ಪ್ರಭುಪಾದರು. ಎಲ್ಲರನ್ನೂ ಬರಮಾಡ್ಕೊತಾ ಇದ್ರು. ಒಬ್ಬ ಶ್ರೀಮಂತ ಹಿಂದೂ ಶ್ರೀ ಬ್ರಿಜ್ ರತನ್ ಮೊಹತ್ತ ಮತ್ತು ಕೋಟ್ಯಾಧೀಶರಾದ R.D. ಬಿರ್ಲಾರವರ ಪುತ್ರಿಯಾದ ಆತನ ಪತ್ನಿ ಪ್ರಭುಪಾದರನ್ನು ಕಾಣಲು ಕಲ್ಕತ್ತಾದಿಂದ ಬಂದ್ರು. ಸೊ ಇವರು ಬ್ರಿಜ್ ರತನ್ ಮೊಹತಾ ಅಂತ ಅವರು, ಆಮೇಲೆ ಅವರು ಪತ್ನಿ ಅವರು ಕಾಣಲು ಕಲ್ಕತ್ತಾದಿಂದ ಬಂದ್ರು. ಅವರಿಗೆ ತಕ್ಕ ರೀತಿಯಲ್ಲಿ ಸತ್ಕಾರ ಮಾಡಲು ಶ್ರೀಲಾ ಪ್ರಭುಪಾದರು ಎಚ್ಚರಿಕೆ ವಹಿಸ್ತಾರೆ. ಅವ್ರಿಗೆ ಸರಿಯಾಗಿ ಸತ್ಕಾರ ಮಾಡಬೇಕು ಅಂತ ಅವರು ಪ್ರಭುಪಾದರೆ ಎಚ್ಚರಿಕೆ ವಹಿಸ್ಕೋತಾರೆ. ಆಮೇಲೆ ಅಡಿಗೆಯ ಬಗ್ಗೆ ಸ್ವತಃ ಗಮನ ವಹಿಸ್ತಾರೆ. ಆಮೇಲೆ ಶ್ರೀ ಮೊಹತಾ ಮತ್ತು ಅವರ ಪತ್ನಿಗೆ ಬಡಿಸುವ ವಿಧಾನವನ್ನು ಶಿಷ್ಯರಿಗೆ ಹೇಳ್ಕೊಟ್ಟಿರ್ತಾರೆ, ಹೇಗೆ ಬಡಿಸ್ಬೇಕು ಅವರಿಬ್ಬರಿಗೆ ಅಂತ. ಆಮೇಲೆ ಪ್ರಸಾದ ವಿನಿಯೋಗವು ವೈಷ್ಣವ ಸದಾಚಾರದ ಮುಖ್ಯ ಭಾಗವಾಗಿತ್ತು ಮತ್ತು ಸಂದರ್ಶಕರಿಗೆ ಕೂಡಲೇ ಪ್ರಸಾದವನ್ನು ನೀಡಬೇಕೆಂದು ಪ್ರಭುಪಾದರು ಭಕ್ತರಿಗೆ ಸದಾ ಒತ್ತಿ ಹೇಳ್ತಾ ಇದ್ರು. ಸೊ ಅವರು ಪ್ರಸಾದದ ಬಗ್ಗೆ ತುಂಬಾನೇ ಕೇರ್ ತಗೋತಾ ಇದ್ರು. ಸೊ ಯಾರೇ ಬಂದ್ರು ಅವರಿಗೆ ಪ್ರಸಾದವನ್ನ ಸರಿಯಾದ ರೀತಿಯಲ್ಲಿ ವಿತರಿಸಬೇಕು ಅಂತಾನು ಹೇಳ್ತಾ ಇದ್ರು. ಇಲ್ಲಿ ಮೊಹತಾ ಮತ್ತು ಅವರ ಪತ್ನಿಗೆ ಬಡಿಸುವ ವಿಧಾನವನ್ನು ಅವರು ಪ್ರಭುಪಾದರು ಅವ್ರ ಶಿಷ್ಯರಿಗೆಲ್ಲ ಹೇಳ್ಕೊಟ್ಟಿದ್ರು. ಆಮೇಲೆ ವೈಷ್ಣವ ಸದಾಚಾರದ ಮುಖ್ಯ ಇದು ಪ್ರಸಾದ ವಿನಿಯೋಗ ಅನ್ನೋದು ವೈಷ್ಣವ ಸದಾಚಾರದ ಅದರ ಒಂದು ಮುಖ್ಯ ಭಾಗನೇ ಆಗಿತ್ತಂತೆ. ಸೊ ಇಲ್ಲಿ ಏನಾಗಿತ್ತು ಅಂದ್ರೆ, ನೀರು, ಬಿಸಿ ಪೂರಿಗಳು ಮತ್ತು ಬಿಳಿ ಬದನೆಯ ಪಲ್ಯವನ್ನು ನೀಡಲು ನೀವು ಸದಾ ಶಕ್ತರಾಗಿರಬೇಕೆಂದು ಪ್ರಭುಪಾದರು ಶಿಷ್ಯರಿಗೆ ಹೇಳುತ್ತಿದ್ದರು. ಸೊ ಯಾರೇ ಬಂದ್ರು ನೀವು ನೀರು ಕೊಡಿ, ಅವ್ರಿಗೆ ಬಿಸಿ ಪೂರಿಗಳು ಮತ್ತು ಬಿಳಿ ಬದನೆ ಪಲ್ಯವನ್ನು ನೀವು ಕೊಡಲು ಸದಾ ಶಕ್ತರಾಗಿರ್ಬೇಕು, ನೀವು ರೆಡಿಯಾಗಿರ್ಬೇಕು ಅಂತ ಪ್ರಭುಪಾದರು ಯಾವಾಗ್ಲೂ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಸೊ ಅತಿಥಿಗಳು ಸಂಕೋಚ ಪಟ್ಟುಕೊಂಡಾಗ ಪ್ರಭುಪಾದರು ಒತ್ತಾಯ ಮಾಡಿ ಅವರು ಹೊಟ್ಟೆ ಉಣ್ಣುವಂತೆ ಮಾಡುತ್ತಿದ್ದರು. ಸೊ ಅತಿಥಿಗಳೇನಾದ್ರೂ ಸಂಕೋಚ ಪಟ್ಕೊಂಡ್ರೆ ಪ್ರಭುಪಾದರು ಬಿಡ್ತಾ ಇರ್ಲಿಲ್ಲ, ಅವರು ಹೊಟ್ಟೆ ತುಂಬಾ ತಿನ್ಲೇಬೇಕು ಅಂತ ಅವ್ರಿಗೆ ತಿನ್ನಿಸ್ತಾ ಇದ್ರು. ಶ್ರೀಮತಿ ಮೊಹತ್ತಾ ಭಾರತದ ಅತ್ಯಂತ ಶ್ರೀಮಂತ ಕುಟುಂಬ ಒಂದರ ಸದಸ್ಯೆಯಾಗಿದ್ದರೂ ಸಹ ಪ್ರಭುಪಾದರು ಮತ್ತು ಅವರ ಶಿಷ್ಯರು ನೀಡಿದ ಸರಳ ಸತ್ಕಾರದಿಂದ ತೃಪ್ತರಾದರು. ಸೊ ಇಲ್ಲಿ ಶ್ರೀಮತಿ ಮೊಹತ್ತಾ ಭಾರತದವರು ಅತ್ಯಂತ ಶ್ರೀಮಂತದ ಕುಟುಂಬದಿಂದ ಬಂದಿದ್ದ ಒಬ್ಬ ಸದಸ್ಯರಂತೆ. ಸೊ ಅವರಿಗೆ ಈ ಒಂದು ಸಿಂಪಲ್ ಆಗಿ ಸರಳವಾಗಿ ಈ ಸತ್ಕಾರ ನಡೆಯುತ್ತೆ, ಪ್ರಸಾದ ವಿನಿಯೋಗ ಇಲ್ಲ, ಅದನ್ನ ಅವರು ಆ ಸತ್ಕಾರವನ್ನ ಅವರು ತೃಪ್ತಿಯಾಗಿ ಅವರು ಸ್ವೀಕರಿಸಿದ್ರಂತೆ. ಆಕೆ ಮತ್ತು ಆಕೆಯ ಗಂಡ ಇಳಿದುಕೊಂಡಿದ್ದ ಕೊಠಡಿಯು ಇನ್ನೂ ಪೂರ್ಣಗೊಂಡಿರಲೇ ಇರಲಿಲ್ಲ. ಅವರು ಇಳ್ಕೊಂಡಿದ್ದ ಕೊಠಡಿ ಇನ್ನೂ ಪೂರ್ಣವಾಗೇ ಇರ್ಲಿಲ್ವಂತೆ. ನೆಲದ ಹಾಸು ಗಲ್ಲುಗಳಿಗೆ ಇನ್ನೂ ಮೆರುಗು ನೀಡಿರ್ಲಿಲ್ವಂತೆ. ಸುತ್ತಲೂ ನಿರ್ಮಾಣ ಕಾರ್ಯ ಮುಂದುವರೆದಿತ್ತು. ಸುತ್ತಲೂ ಕಾರ್ಯ ನಡೀತಾನೆ ಇತ್ತು, ನಿರ್ಮಾಣ ಕಾರ್ಯ. ಅವರಿಗೆ ನೆಲದ ಮೇಲೊಂದು ಮೆತ್ತೆ ಮತ್ತು ದಿಂಬನ್ನು ಮಾತ್ರ ಕೊಡಲು ಶಕ್ತರಾಗಿದ್ದರು. ಸೊ ಭಕ್ತರು ಅವ್ರಿಗೆ ಏನ್ ಕೊಡಕ್ಕಾಗುತ್ತೆ, ಆ ಒಂದು ಇದರಲ್ಲಿ ಅವರು ನೆಲದ ಮೇಲೆ ಒಂದು ಮೆತ್ತೆಯನ್ನ ಕೊಡ್ತಾರೆ ಮತ್ತು ತಲೆಗೆ ಇಟ್ಕೊಳಕ್ಕೆ ದಿಂಬನ್ನು ಮಾತ್ರ ಅವರು ಕೊಡಕ್ಕೆ ಶಕ್ತರಾಗಿದ್ರಂತೆ. ಆದರೂ ಅವರು ತೃಪ್ತರಾದಂತೆ ಮೆಚ್ಚಿಕೊಂಡಂತೆ ತೋರಿದರು. ಆದ್ರೆ ಅತಿಥಿಗಳು ಅವ್ರು ಯಾರು ಬಂದಿದ್ರು ಅವರು ತುಂಬಾನೇ ಇವ್ರನ್ನ ಮೆಚ್ಕೊಂಡ್ರು, ಅದರಿಂದ ಅವರು ತೃಪ್ತಿನೂ ಪಟ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಭವಾನಂದ ಹೇಳ್ತಾ ಇದ್ದಾರೆ, ಶ್ರೀಲಾ ಪ್ರಭುಪಾದರು ಮಾಯಾಪುರದಲ್ಲಿ ನಮಗೆ ಭಾರತೀಯ ಸಂಸ್ಕೃತಿಯ ಅನೇಕ ವಿವರಗಳನ್ನ ಪರಿಚಯಿಸಿದ್ರಂತೆ. ಸೊ ಅವ್ರಿಗೆ ಎಲ್ಲ ಭಾರತೀಯ ಸಂಸ್ಕೃತಿ ಏನೇನಿದೆ ಅದ್ರ ಬಗ್ಗೆ ಎಲ್ಲ ಪೂರ್ಣವಾಗಿ ಪರಿಚಯನ ಕೊಟ್ಟಿದ್ದಾರೆ. ತಮ್ಮ ಕೊಠಡಿಯಲ್ಲಿ ಮೆತ್ತೆಯನ್ನು ಹಾಸುವ, ಅದರ ಮೇಲೆ ಮಗ್ಗಲು ಹಾಸಿಗೆ ಒದಿಸುವ ಕೆಲಸವನ್ನು ನಮ್ಮಿಂದ ಮಾಡಿಸ್ತಾ ಇದ್ರು. ಸೊ ಆ ಕೊಠಡಿನಲ್ಲಿ ಮೆತ್ತೆ ಹಾಸುವ ವಿಧಾನ ಹೇಗೆ, ಆಮೇಲೆ ಅದರ ಮಗ್ಗಲು ಹಾಸಿಗೆ ಒದಿಸುವ ಕೆಲಸವನ್ನು ಅದನ್ನು ಪ್ರಭುಪಾದರು ಇವ್ರ ಕೈಯಲ್ಲಿ ಮಾಡಿಸ್ತಾ ಇದ್ರು. 1970ರಲ್ಲಿ ಲಾಸ್ ಏಂಜಲೀಸಿನಲ್ಲಿದ್ದಾಗ ಅವರು ತಮ್ಮ ಕೊಠಡಿಯಲ್ಲಿದ್ದ ಕಂಬಳಿಗೆ ಜೋಡಿಸಿಕೊಳ್ಳಲೆಂದು 2 ದುಪ್ಪಟ್ಟಿಗಳನ್ನು ಸೇರಿಸಿ ಹೊಲಿಯಲು ನನಗೆ ಹೇಳಿದ್ದರು. ಸೊ ಅವರು ಲಾಸ್ ಏಂಜಲ್ಸ್ ಅಲ್ಲಿ ಇದ್ದಾಗ ಕಂಬಳಿಗೆ 2 ದುಪ್ಪಟ್ಟಿಗಳನ್ನ ಸೇರಿಸಿ ಅವೆಲ್ಲ ಜಾಯಿನ್ ಮಾಡಿ ಹೊಲಿರಿ ಅಂತ ಇವ್ರಿಗೆ ಹೇಳಿದ್ರಂತೆ. ಬಳಿಕ ಅವರು ನನ್ನ ಪಕ್ಕದಲ್ಲೇ ಮಂಡಿಯೂರಿನೂ ಕೂತಿದ್ರು. ನಾವಿಬ್ಬರು ಸೇರಿ ಮಗ್ಗಲು ಹಾಸಿಗೆಯ ಸುಕ್ಕುಗಳನ್ನು ತೀಡಿ ನಯಗೊಳಿಸಿದ್ವು. ಆ ಸುಕ್ಕುಗಳೆಲ್ಲ ತೀಡಿ ಅದನ್ನ ಹೊಲಿಬೇಕಾಗುತ್ತೆ. ಮಾಯಾಪುರದಲ್ಲೂ ಅವರು ನಮ್ಮಿಂದ ಇದನ್ನೇ ಮಾಡಿಸಿದ್ರು. ಸೊ ಮಾಯಾಪುರದಲ್ಲೂ ಇದೇ ಮಾಡಿಸಿದ್ರಂತೆ. ನಾವು ಕೊಠಡಿಯ
ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೂ ಮೆತ್ತೆಗಳನ್ನು ಹಾಸಿದೆವು. ಗೋಡೆಗಳಿಗೆ ಒರಗಿಸಿ ದಿಂಬುಗಳನ್ನಿಟ್ಟೆವು. ಮಗ್ಗಲು ಹಾಸಿಗೆ ಬಿಳಿಯ ಬಣ್ಣದ್ದಾಗಿದೆ. ಸೊ ಇವುಗಳನ್ನು ನೀವು ಪ್ರತಿದಿನವೂ ಬದಲಾಯಿಸಬೇಕು ಎಂದು ಅವರು ಹೇಳಿದರು. ಬಂಗಾಳಿ ಮಂದಿ ಶ್ರೀಲಾ ಪ್ರಭುಪಾದರನ್ನು ಕಾಣಲು ಬಂದಾಗ ಅವರು ಕೊಠಡಿಯ ಅಂಚುಗಳಲ್ಲಿ ಮೆತ್ತಿಯ ಮೇಲೆ ಗೋಡೆ ದಿಂಬುಗಳಿಗೆ ಒರಗಿ ಕೂತಿದ್ದರು. ಸೊ ಮಾಯಾಪುರದಲ್ಲೂ ಇದೇ ಕೆಲಸ ಮಾಡಿಸ್ತಾರೆ. ಅವರು ಕೊಠಡಿಯಲ್ಲಿ ಒಂದು ತುದಿಯಿಂದ ಇನ್ನೊಂದು ತುದಿವರೆಗೂ ಮೆತ್ತನೆ ಹಾಸುಗಳನ್ನು ಉದ್ದಕ್ಕೂ ಹಾಸ್ತಾರೆ. ಆಮೇಲೆ ಗೋಡೆಗಳಿಗೆಲ್ಲ ದಿಂಬನ್ನ ಒರಗಿಸಿಡ್ತಾರೆ. ಆಮೇಲೆ ಪ್ರಭುಪಾದರು ಅಲ್ಲೇ ಪ್ರತಿದಿನ ಕೂರ್ತಾ ಇದ್ರಂತೆ. ಮಗ್ಗುಲು ಹಾಸಿಗೆ ಆಮೇಲೆ ಮಗ್ಗುಲು ಹಾಸಿಗೆ ಅದು ಬಿಳಿ ಬಣ್ಣದ್ದಾಗಿರುತ್ತೆ. ಹಾಗಾಗಿ ಅದು ಪ್ರತಿದಿನವೂ ಅದನ್ನ ಆ ಕವರ್ ಏನಿದೆ ಅದನ್ನ ಚೇಂಜ್ ಮಾಡ್ತಾ ಬರ್ಬೇಕು ಅಂತಾನು ಅವರು ಹೇಳಿದ್ರಂತೆ. ಆಮೇಲೆ ಬಂಗಾಳಿ ಮಂದಿ ಶ್ರೀಲಾ ಪ್ರಭುಪಾದರನ್ನು ಕಾಣಲು ಬಂದಾಗ ಅವರು ಕೊಠಡಿಯ ಅಂಚುಗಳಲ್ಲಿ ಮೆತ್ತೆಯ ಮೇಲೆ ಗೋಡೆ ದಿಂಬಗಳಿಗೆ ಒರಗಿ ಕೂರ್ತಾ ಇದ್ರಂತೆ. ಸೊ ಯಾರೇ ಬಂದ್ರು ಅವರು ಇಲ್ಲಿ ಈ ಒಂದು ಮೆತ್ತನೆ ಹಾಸಿಗೆ ಮೇಲೆ ಅಲ್ಲೇ ಕೂತ್ಕೊಳ್ತಾ ಇದ್ರಂತೆ. ದಿಂಬಿಗೆ ಹೊರ್ಕೊಂಡು ಕೂತ್ಕೊತಾ ಇದ್ರು. ಅದು ಶ್ರೀಮಂತ ಶೈಲಿ ಆಗಿತ್ತು. ಅದೆಲ್ಲ ಹಿಂದೆ ಎಲ್ಲ ಅದು ಶ್ರೀಮಂತ ಶೈಲಿ ಆಗಿತ್ತು. ಆಗಿನ ಭಾವಾವರಣ ಹೇಗಿರುತ್ತಿತ್ತು ಎಂದರೆ ಪ್ರಭುಪಾದರ ಮಹಂತ ಮನೆಯೊಡೆಯ ಮತ್ತು ಆಚಾರ್ಯರಾಗಿರ್ತಿದ್ರು. ಅಲ್ಲಿನ ಭಾವಾವರಣ ಹೇಗಿರ್ತಾ ಇತ್ತು ಅಂತಂದ್ರೆ ಪ್ರಭುಪಾದರೆ ಅವರ ಒಂದು ಮಹಂತ ಮನೆಯೊಡೆಯ ಮತ್ತು ಆಚಾರ್ಯರು ಮನೆಯೊಡೆಯ ಹೇಗೆ ಕೂತಿರ್ತಿದ್ರು, ಆಮೇಲೆ ಆಚಾರ್ಯರು ಹೇಗೆ ಇರ್ತಿದ್ರು ಹಂಗೆ ಇರ್ತಾ ಇದ್ರಂತೆ ಪ್ರಭುಪಾದರು. ಹಾಗೆಯೇ ಅವರು 1900 ಅಥವಾ 1920 ಹಿಂದಿನ ಪುರಾತನ ಶ್ರೀಮಂತ ವಾತಾವರಣವನ್ನು ಪುನರ್ ಸ್ಥಾಪಿಸುತ್ತಿರುವುದು ಆ ಬಂಗಾಳಿ ಮಂದಿಗೆ ಅರಿವಾಗುತ್ತಿತ್ತು. ಸೊ ಇದು 1900 1920 ಹಿಂದೆ ಈ ಒಂದು ಭಾವಾವರಣ ಎಲ್ಲ ಇತ್ತಂತೆ. ಇದನ್ನೆಲ್ಲ ಪುನರ್ ಸ್ಥಾಪಿಸುವುದು ಈ ಬಂಗಾಳಿಯ ಜನಕ್ಕೆ ಅವ್ರಿಗೆ ಅದು ಅರ್ಥ ಆಗ್ತಾ ಇತ್ತಂತೆ. ಯಾವುದು ಈ ಒಂದು ಉದ್ದಕ್ಕೆ ಮೆಗ್ಗಲು ಹಾಸಿಗೆ ಹಾಕೋದು, ಆಮೇಲೆ ದಿಂಬುಗಳನ್ನ ಜೋಡಿಸೋದು, ಆಮೇಲೆ ಯಾರೇ ಬಂದ್ರು ಯಜಮಾನ್ರು ಅಥವಾ ಆಚಾರ್ಯ ಅಲ್ಲಿ ಕೂತಿರ್ತಾರೆ, ಬಂದವರೆಲ್ಲ ಅವ್ರ ಹತ್ರ ಸುತ್ತ ಕೂತ್ಕೊಂಡು ಮಾತಾಡ್ತಾರೆ. ಇದೆಲ್ಲ ಹಿಂದಿನ ಒಂದು ಶ್ರೀಮಂತ ಒಂದು ವಾಡಿಕೆ ಆಗಿತ್ತಂತೆ. ಇದು ಬಂಗಾಳಿ ಜನಕ್ಕೆ ಇದೆಲ್ಲ ಅರಿವಾಗ್ತಾ ಇತ್ತು. ಅದನ್ನು ಪ್ರಭುಪಾದರು ತಾವು ಮಲ್ಲಿಕ್ ಕುಟುಂಬದಲ್ಲಿ ಕಳೆದ ಹಿಂದಿನ ದಿನಗಳಿಂದ ಕಲ್ತಿದ್ರು. ಸೊ ಇದೆಲ್ಲ ಎಲ್ಲಿ ಕಲ್ತಿದ್ರು ಅಂತಂದ್ರೆ ಪ್ರಭುಪಾದರು ಹಿಂದೆ ಏನೋ ಮಲ್ಲಿಕ್ ಕುಟುಂಬ ಅಲ್ಲಿ ಹಿಂದಿನ ದಿನಗಳಲ್ಲಿ ಅವರು ಅದನ್ನ ಅಲ್ಲಿ ಕಲ್ತಿದ್ರು. ಆ ಶೈಲಿ ವೇಗವಾಗಿ ಮರೆಯಾಗುತ್ತಿತ್ತು. ಆ ವೇಳೆಗೆ ಆ ಪುರಾತನ ಸಂಸ್ಕೃತಿಯ ಕುರುಹುಗಳು ಎಲ್ಲೂ ಕಂಡು ಬರ್ತಿರ್ಲಿಲ್ಲ. ಏಕೆಂದರೆ ಆ ಕುಟುಂಬಗಳೆಲ್ಲವೂ ಅವನತಿಗೊಂಡಿದ್ದವು ಮತ್ತು ಅವುಗಳ ಐಶ್ವರ್ಯನು ಕರಗೋಗಿತ್ತು. ಸೊ ಹಿಂದೆ ಆ ಒಂದು ಏನಿತ್ತು ಅದು ಪುರಾತನ ಸಂಸ್ಕೃತಿ ಅದೆಲ್ಲಾನು ಹೊರಟೋಗಿತ್ತಂತೆ. ಯಾಕೆಂದ್ರೆ ಅವರೆಲ್ಲಾನು ಆ ಕುಟುಂಬಗಳಲ್ಲಿ ಎಲ್ಲರೂ ಅವನತಿ ಆಗ್ಬಿಟ್ಟಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಜೆಯ ವೇಳೆಗೆ ಪ್ರಭುಪಾದರು ಕೊಠಡಿಯ ದೀಪದ ಸುತ್ತ ಅಸಂಖ್ಯಾತ ವೈವಿಧ್ಯಮಯ ಕೀಟಗಳು ಮುತ್ತಿರುತ್ತಿದ್ದವು. ಕೆಲವೊಮ್ಮೆ ಪ್ರಭುಪಾದರು ಆ ಕೀಟಗಳು ದೇವರ ಅದ್ಭುತ ಸೃಷ್ಟಿಗಳೆಂದು ಹೇಳುತ್ತಿದ್ದರು. ಸೊ ಸಂಜೆ ವೇಳೆ ಆದ್ರೆ ಅಲ್ಲೆಲ್ಲಾನು ಆ ದೀಪದ ಸುತ್ತನು ಅಸಂಖ್ಯಾತವಾದ ವೈವಿಧ್ಯಮಯ ಕೀಟಗಳಂತೆ ಎಲ್ಲವೂ ಆ ಬೆಳಕಿಗೆ ಬಂದು ಮುತ್ಕೊಳ್ತಾ ಇದ್ದಂತೆ. ಈಗಲೂ ನಮ್ಗೆಲ್ಲ ಈ ಮಳೆಗಾಲದಲ್ಲಿ ನಾವು ನೋಡ್ಬೋದು, ಮನೆಗಳಲ್ಲಿ ಹಂಗೆ ಆಗುತ್ತೆ. ಕೆಲವೊಮ್ಮೆ ಪ್ರಭುಪಾದರು ಆ ಕೀಟಗಳು ದೇವರ ಅದ್ಭುತ ಸೃಷ್ಟಿಗಳಂತ ಹೇಳ್ತಾ ಇದ್ರಂತೆ. ಸೊ ಪ್ರಭುಪಾದರ ಒಂದು ತಿಳುವಳಿಕೆ ನೋಡಿ ಅವ್ರನ್ನೆಲ್ಲ ಆ ಒಂದು ಕೀಟಗಳಿಗೆ ಅದೆಲ್ಲ ಒಂದು ದೇವರ ಒಂದು ಅದ್ಭುತ ಸೃಷ್ಟಿಗಳು ಅಂತ ಹೇಳ್ತಾ ಇದ್ರಂತೆ. ಒಂದು ಸಂಜೆ ಅವರೆಂದರು, ಈ ಪುಟ್ಟ ಕೀಟ ಸ್ವತಃ ಚಾಲಕನೂ ಹೌದು, ವಿಮಾನವೂ ಹೌದು. 100 ಕೀಟಗಳು ಇಲ್ಲಿ ಹಾರಾಡುತ್ತವೆ, ಆದರೆ ಅವು ಪರಸ್ಪರ ಡಿಕ್ಕಿ ಹೊಡೆಯುವುದಿಲ್ಲ. ಅದು ದೇವರ ವ್ಯವಸ್ಥೆ. ಅವು ಏಕೆ ಡಿಕ್ಕಿ ಹೊಡೆಯುವುದಿಲ್ಲವೆಂದರೆ ಪ್ರತಿ ಕೀಟದ ಹೃದಯದಲ್ಲಿ ಪರಮಾತ್ಮನಿದ್ದಾನೆ. ಸೊ ನೋಡಿ ಅವರ ಒಂದು ಥಿಂಕಿಂಗ್ ಹೆಂಗಿದೆ ಅಂತಂದ್ರೆ ಅಲ್ಲಿ ಅದು ಆ ಕೀಟಗಳನ್ನ ನೋಡ್ತಾ ಅವ್ರು ಹೇಳ್ತಾರಂತೆ, ಈ ಪುಟ್ಟ ಕೀಟ ಸ್ವತಃ ಚಾಲಕನು ಅವನೇ ಆಗಿದ್ದಾನೆ, ಆಮೇಲೆ ವಿಮಾನನು ಅವನೇ ಆಗಿದ್ದಾನೆ. ಈ ತರ 100 ಕೀಟಗಳು ಅಲ್ಲೆಲ್ಲಾನು ಮುತ್ಕೊಳ್ತಾ ಇದ್ದಾವೆ ಅಲ್ಲಿ. ಆದರೂ ಅವು ಅಲ್ಲೇ ಓಡಾಡ್ತಾ ಇದ್ದಾವೆ, ಆದ್ರೂ ಒಂದಕ್ಕೊಂದು ಡಿಕ್ಕಿ ಹೊಡಿಯೋದೇ ಇಲ್ಲ. ಅದು ದೇವರ ವ್ಯವಸ್ಥೆ ಅದು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅವು ಏಕೆ ಡಿಕ್ಕಿ ಹೊಡೆಯಲ್ಲ ಅಂತಂದ್ರೆ ಪ್ರತಿಯೊಂದು ಕೀಟದ ಹೃದಯದಲ್ಲೂ ಪರಮಾತ್ಮನಿದ್ದಾನೆ. ಸೊ ಭೌತಿಕ ವಿಜ್ಞಾನಿಗಳು ಇಂಥ ಚಾಲಕ ಮತ್ತು ವಿಮಾನ ಒಂದೇ ಆಗಿರುವ ಡಿಕ್ಕಿ ಹೊಡೆಯದ ಅದ್ಭುತ ಯಂತ್ರವನ್ನು ಸೃಷ್ಟಿಸಲಿ ನೋಡೋಣ. ಅವರು ಪ್ರಶ್ನೆ ಹಾಕ್ತಾರೆ. ಈ ಭೌತಿಕ ವಿಜ್ಞಾನಿಗಳಿದಾರಲ್ಲ ಇವರೆಲ್ಲ ಇಂಥ ಒಂದು ಚಾಲಕ ವಿಮಾನ ಅವರೇ ಸೃಷ್ಟಿ ಮಾಡ್ಲಿ, ಒಂದಕ್ಕೊಂದು ಡಿಕ್ಕಿ ಹೊಡಿಬಾರ್ದು ಅನ್ನೋದನ್ನ ಸೃಷ್ಟಿಸಲಿ, ಅಂತ ಯಂತ್ರವನ್ನ ಸೃಷ್ಟಿಸಲಿ ಅಂತ ಅವರು ಪ್ರಶ್ನೆ ಹಾಕ್ತಾ ಇದ್ದಾರೆ. ನಾವು ವಿಮಾನದಲ್ಲಿ ಹಾರಾಡುವಾಗ ಎದುರಿಗೆ ಇನ್ನೊಂದು ವಿಮಾನ ಬಂದರೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೊ ಈಗ ನಾವು
ನಾವು ಓಡಾಡೋ ವಿಮಾನದಲ್ಲಿ ಯಾವ್ದಾದ್ರು ಒಂದು ಅಡ್ಡ ಬಂದ್ರೆ ವಿಮಾನ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರ ಕೊಠಡಿಯಲ್ಲಿ ಮೆತ್ತೆಯ ಮೇಲೆ ಕೆಲವು ಭಕ್ತರು ಕುಳಿತಿದ್ದರು. ಪ್ರಭುಪಾದರು ಕೊಂಚ ಉನ್ನತ ಆಸನದಲ್ಲಿ ಕುಳಿತು ದಿಂಬಿಗೆ ಹೊರಗಿದ್ದರು. ಸೊ ಆ ಕೊಠಡಿನಲ್ಲಿ ಆ ಮೆತ್ತನೆ ಹಾಸಿಗೆ ಮೇಲೆ ಎಲ್ಲರೂ ಬಂದಿರ್ತಕ್ಕಂಥ ಎಲ್ಲರೂ ಕೂತಿದ್ರು. ಪ್ರಭುಪಾದರು ಇನ್ ಸ್ವಲ್ಪ ಎತ್ತರ ಮಟ್ಟಕ್ಕೆ ಅಲ್ಲಿ ದಿಂಬಿಗೆ ಹೊರಕೊಂಡು ಕೂತಿದ್ರು. ಗುರು ಮತ್ತು ಶಿಷ್ಯರು ಕೃಷ್ಣ ಪ್ರಜ್ಞೆಯ ಬಗ್ಗೆ ಮಾತನಾಡುತ್ತಾ ಮತ್ತು ಆಲಿಸುತ್ತಾ ದಿವ್ಯಾನಂದದಲ್ಲಿ ಇದ್ದರು. ಅವರು ಎಲ್ಲರನ್ನು ಭಕ್ತರು ಪ್ರಭುಪಾದರ ಮಾತುಗಳನ್ನು ಆಲಿಸಿ ಅವರ ಇಚ್ಛೆಯಂತೆ ನಡೆಯಲು ಬಯಸುತ್ತಿದ್ದರು. ಪ್ರಭುಪಾದರು ಅವರಿಗೆ ನಿರ್ದೇಶನಗಳನ್ನು ನೀಡಲು ಬಯಸುತ್ತಿದ್ದರು. ಸೊ ಮೆತ್ತನೆ ಹಾಸಿಗೆ ಮೇಲೆ ಎಲ್ಲರೂ ಕೂತಿರ್ತಾರೆ. ಪ್ರಭುಪಾದರು ಎಲ್ಲವನ್ನು ಹೇಳ್ತಾ ಇರ್ತಾರೆ. ಅವ್ರು ಏನೇನು ಆರ್ಡರ್ ಮಾಡ್ತಾರೋ ಅದೆಲ್ಲವನ್ನು ಭಕ್ತರು ಪಾಲಿಸೋದಕ್ಕೆ ಅವರು ಮಾತುಗಳನ್ನ ಆಲಿಸ್ತಾರೆ ಮತ್ತು ಅವರ ಪ್ರಭುಪಾದರ ಇಚ್ಛೆ ಏನಿದೆಯೋ ಅದ್ರ ಪ್ರಕಾರ ನಡೀತಾರೆ. ಅವರ ನಿರ್ದೇಶನ ಮೇರೆಗೆ ಅವರು ಇರ್ತಾರೆ ಭಕ್ತರೆಲ್ಲ. ಪ್ರಭುಪಾದರು ಮುಂದುವರಿಸಿದರು, ಆದರೆ ಈ ಕೀಟಗಳು ಪರಿಪೂರ್ಣವಲ್ಲ, ಅವು ದೀಪದ ಕಡೆಗೆ ಹಾರುತ್ತವೆ. ಅದರ ಅರ್ಥ ಒಂದು ನಿಮಿಷ. ಪ್ರಭುಪಾದರು ಮುಂದುವರಿಸಿದರು, ಆದರೆ ಈ ಕೀಟಗಳು ಪರಿಪೂರ್ಣವಲ್ಲ, ಅವು ದೀಪದ ಕಡೆಗೆ ಹಾರುತ್ತವೆ. ಅದರ ಅರ್ಥ ಅವು ಸಾವಿನ ಕಡೆಗೆ ಆಕರ್ಷಿತವಾಗಿವೆ. ಆದ್ದರಿಂದ ಅವು ಭೌತಿಕವಾದಿಗಳ ತರ. ಭೌತಿಕವಾದಿಗಳು ಗಗನಚುಂಬಿಗಳನ್ನು ಕಟ್ಟುತ್ತಾರೆ, ಆದರೆ ಸಾವಿನ ಸಮಯದಲ್ಲಿ ಏನಾಗುವುದೆಂದು ಅವರಿಗೆ ತಿಳಿಯದು ಅಂತ ಇಲ್ಲಿ ಇದೊಂದು ಅನಾಲಜಿ, ಇದೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಈ ಕೀಟಗಳೆಲ್ಲ ಏನಾಗುತ್ತೆ, ಅವು ದೀಪದ ಕಡೆನೇ ಆಕರ್ಷಣೆ ಮಾಡ್ಕೊಂಡು ಅದು ಹೋಗ್ತಾ ಇರುತ್ತೆ. ಬಟ್ ಆ ಕಡೆ ಆಕರ್ಷಣೆ ದೀಪದ ಹತ್ರ ಹೋದಾಗ ಅದು ಆಕ್ಚುಲಿ ನಮ್ಗೆಲ್ಲ ಗೊತ್ತಿದೆ, ಅದು ಸಾವಿನಡೆಗೆ ಹೋದಂಗೆ. ಅದು ಆ ಬೆಳಕಿನಿಂದ ಅವು ಮತ್ತೆ ಬೀಳುತ್ತೆ, ಸತ್ತು ಬೀಳುತ್ತೆ. ಆದ್ದರಿಂದ ಅದೇ ಭೌತಿಕವಾದಿಗಳು ಇದೇ ತರ, ಭೌತಿಕವಾದಿಗಳು ಅಷ್ಟೇ ಗಗನಚುಂಬಿಗಳನ್ನು ಕಟ್ತಾ ಸಮಯದಲ್ಲಿ ಏನಾಗುವುದೆಂದು ಅವರಿಗೆ ತಿಳಿಯದು ಅಂತ ಕೀಟ ಇದಕ್ಕೇನೆ. ಹೆನ್ರಿ ಫೋರ್ಡ್ ಮತ್ತು ಇತರ ಭಾರಿ ಬಂಡವಾಳಗಾರರು ಸಾಯಲೇಬೇಕು, ಆದರೆ ಅನೇಕ ಇತರರು ಸಹ ಅವರಂತೆ ಆಗಲು ಪ್ರಯತ್ನಿಸುತ್ತಿದ್ದಾರೆ. ಸೊ ಹೆನ್ರಿ ಫೋರ್ಡ್ ಮತ್ತು ಇತರ ಭಾರಿ ಬಂಡವಾಳ ಯಾರ್ಯಾರು ಹಾಕಿದಾರೋ ಅವರೆಲ್ಲಾನು ಸಾಯಲೇಬೇಕು, ಅನೇಕ ಇತರರು ಸಹ ಅವರಂತೆ ಆಗಲು ಅವರೆಲ್ಲ ಸಾಯಲೇಬೇಕು ಅಂತ ಎಲ್ಲರಿಗೂ ಗೊತ್ತು. ಆದ್ರೂ ಎಷ್ಟೋ ಜನ ಅವರನ್ನ ಏನ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಅದು ತಮ್ಮ ಸಾವು ಸಹ ಎಂಬುದು ಅವ್ರಿಗೂ ಗೊತ್ತಿಲ್ಲ. ಅವರು ಈ ಸಣ್ಣ ಕೀಟಗಳ ಹಾಗೆ ಬೆಳಗ್ಗೆಯ ವೇಳೆಗೆ ಅವು ರಾತ್ರಿ ಗಟ್ಟಲೆ ಸತ್ತು ಬಿದ್ದಿರುವುದನ್ನು ನಾವು ಕಾಣುತ್ತೇವೆ. ಸೊ ಈ ಕೀಟಗಳೆಲ್ಲ ರಾತ್ರಿ ಹೊತ್ತು ಹಂಗೆಲ್ಲ ಲೈಟ್ ಹತ್ರನೇ ಓಡ್ತಾವ, ಅಟ್ರಾಕ್ಷನ್ ಅದು. ಮತ್ತೆ ಅವು ಬೆಳಗ್ಗೆ ಅವರೆಲ್ಲ ನೋಡಿದಾಗ ಅವೆಲ್ಲ ಸತ್ತು ರಾಶಿ ರಾಶಿಯಾಗಿ ಬಿದ್ದಿರುತ್ತೆ. ಅನೇಕ ಸಲ ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿ ಮಾತನಾಡುತ್ತಿರುವಾಗ ವಿದ್ಯುತ್ ದೀಪಗಳು ಆರು ಹೋಗುತ್ತಿದ್ದವು. ಭಕ್ತರು ಸೀಮೆ ಎಣ್ಣೆ ಲಾಟಿಗಳನ್ನು ತರುತ್ತಿದ್ರು. ಪ್ರತಿ ರಾತ್ರಿ ಪ್ರಭುಪಾದರು ಮಾತನಾಡುತ್ತಿರುವಾಗ ಪೂಜಾರಿಯು ಬಂದು ಕೊಠಡಿಯ ತುಂಬಾ ಸಾಂಬ್ರಾಣಿಯ ಹೊಗೆಯನ್ನು ತುಂಬಿಸುತ್ತಿದ್ದನು. ಪ್ರಭುಪಾದರು ಇಳಿ ಮೇಜಿನ ಎದುರಿಗಿದ್ದ ಗೋಡೆಯ ಮೇಲಿನ ತೇಗದ ಕೆತ್ತನೆಯ ದೊಡ್ಡ ಗಾತ್ರದ ರಾಧಾ ಮತ್ತು ಕೃಷ್ಣರ ಉಬ್ಬು ಶಿಲ್ಪದ ಮೇಲೆ ತುಪ್ಪದ ದೀಪಗಳ ಮಂದ ಬೆಳಕು ಪ್ರತಿಫಲಿಸುತ್ತಿತ್ತು. ಸೊ ಅನೇಕ ಸಲ ಪ್ರಭುಪಾದರು ತಮ್ಮ ಕೊಠಡಿನಲ್ಲಿ ಮಾತಾಡ್ತಾ ಇರುವಾಗ ವಿದ್ಯುತ್ ದೀಪಗಳು ಆರು ಹೋಗ್ತಾ ಇದ್ವಂತೆ. ಆಗ ಭಕ್ತರು ಏನ್ ಮಾಡ್ತಾರೆ, ಸೀಮೆ ಎಣ್ಣೆ ಲಾಟಿಗಳನ್ನ ತರ್ತಾ ಇದ್ರಂತೆ. ಪ್ರತಿ ರಾತ್ರಿ ಪ್ರಭುಪಾದರು ಈ ತರ ಮಾತನಾಡ್ತಿರುವಾಗ ಪೂಜಾರಿ ಏನ್ ಮಾಡ್ತಾನೆ, ಬಂದು ಕೊಠಡಿಯ ತುಂಬಾ ಸಾಂಬ್ರಾಣಿಯ ಹೊಗೆಯನ್ನ ತುಂಬಿಸ್ತಾ ಇದ್ನಂತೆ. ಪ್ರಭುಪಾದರು ಇಳಿ ಮೇಜಿನ ಎದುರಿಗಿದ್ದ ಗೋಡೆಯ ಮೇಲೆ ಒಂದು ತೇಗದ ಕೆತ್ತನೆಯ ಒಂದು ಇದು ಉಬ್ಬಿರೋ ಚಿತ್ರಗಳು ಇರುತ್ತೆ, ಎಂಬೋಲ್ಸ್ ಅಂತ ಹೇಳ್ತಾರೆ. ದೊಡ್ಡ ಗಾತ್ರ ರಾಧಾ ಮತ್ತು ಕೃಷ್ಣನ ಉಬ್ಬು ಶಿಲ್ಪದ ಮೇಲೆ ತುಪ್ಪದ ದೀಪಗಳು ಮಂದ ಬೆಳಕು ಅದು ಅದರ ಮೇಲೆ ಪ್ರತಿಫಲಿಸ್ತಾ ಇರ್ತದೆ. ಈ ಸಲದ ಬೇಸಿಗೆಯ ಭೇಟಿಯ ವೇಳೆಯಲ್ಲಿ ಇಸ್ಕಾನಿನ ಮಾಯಾಪುರದ ಅಭಿವೃದ್ಧಿಯ ಬಗ್ಗೆ ತಮ್ಮ ದರ್ಶನವನ್ನು ಪ್ರಭುಪಾದರು ಇನ್ನಷ್ಟು ಪ್ರಚುರ ಪಡಿಸಿದರು. ಸೊ ಈ ಸಲದ ಬೇಸಿಗೆಯ ಭೇಟಿಯ ವೇಳೆಯಲ್ಲಿ ಇಸ್ಕಾನ್ನ ಮಾಯಾಪುರದ ಅಭಿವೃದ್ಧಿ ಬಗ್ಗೆ ತಮ್ಮ ದರ್ಶನವನ್ನು ಪ್ರಭುಪಾದರು ಇನ್ನಷ್ಟು ಪ್ರಚುರ ಮಾಡ್ತಾರೆ. ಯೋಜನೆಯು ಭಾರಿ ಪ್ರಮಾಣದ್ದೆಂದು, ಅದಕ್ಕಾಗಿ ಕೋಟ್ಯಾಂತರ ಡಾಲರ್ ಖರ್ಚಿದೆ ಎಂದು ಭಕ್ತರಿಗೆ ಈಗಾಗಲೇ ಅವ್ರಿಗೆ ತಿಳಿದಿರುತ್ತೆ. ತುಂಬಾ ಖರ್ಚಿದೆ ಈ ಸಲ ಅಂತ. ಈಗ ಇದ್ದದ್ದು ಒಂದು ಕಟ್ಟಡ, ಆದರೆ ಇದು ಕೇವಲ ಪ್ರಾರಂಭವಷ್ಟೇ. ಒಟ್ಟಾರೆ ಯೋಜನೆಯಲ್ಲಿ ಈ ಕಟ್ಟಡವು ಬಹುತೇಕ ಗೌಣವಾಗಿದ್ದು, ಅಲೌಕಿಕ ನಗರದಲ್ಲಿ ಮೇಲೆದ್ದು ತೋರುವ ಗುಮ್ಮಟವುಳ್ಳ ಬೃಹತ್ಕಾರದ ದೇವಾಲಯದ ಬಗ್ಗೆ ಪ್ರಭುಪಾದರು ಮಾತನಾಡಿದರು. ಸೊ ಅದಕ್ಕೆ ಕೋಟ್ಯಾಂತರ ಖರ್ಚಾಗುತ್ತೆ. ಈಗ ಇದ್ದಿದ್ದು ಒಂದೇ ಕಟ್ಟಡ, ಆದರೆ ಇದು ಕೇವಲ ಪ್ರಾರಂಭ ಅಷ್ಟೇ. ಇದೇನಿದ್ರು ಸ್ಟಾರ್ಟಿಂಗ್ ಇದು. ಒಟ್ಟಾರೆ ಯೋಜನೆಯಲ್ಲಿ ಈ ಕಟ್ಟಡವು ಬಹುತೇಕ ಗೌಣವಾಗಿತ್ತು,
ಅಲೌಕಿಕ ನಗರದಲ್ಲಿ ಮೇಲೆದ್ದು ತೋರುವ ಒಂದು ಗುಮ್ಮಟ ಉಳ್ಳ ಬೃಹದಾಕಾರ ದೇವಾಲಯದ ಬಗ್ಗೆ ಪ್ರಭುಪಾದರು ಆ ಗುಮ್ಮಟ ಒಂದು ಕಟ್ಟಬೇಕು, ಆ ತರದ್ದೇ ಒಂದು ಕಟ್ಟಬೇಕು ದೇವಾಲಯವನ್ನ ಅಂತ ಅವ್ರ ಜೊತೆಗೆ ಮಾತಾಡ್ತಾರೆ. ಈ ಮಾಯಾಪುರದ ಚಂದ್ರೋದಯ ಮಂದಿರವು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಪ್ಲಾನಿಟೇರಿಯಂ ಹೊಂದಲಿತ್ತು. ಅದು ವೈದಿಕ ಸಾಹಿತ್ಯದಲ್ಲಿ ವರ್ಣಿತವಾದ ಬ್ರಹ್ಮಾಂಡವನ್ನು ತೋರಲಿತ್ತು. ಸೊ ಮಂದಿರ ಮುಂದಕ್ಕೆ ಅಲ್ಲಿ ಒಂದು ದೊಡ್ಡ ಪ್ಲಾನೆಟೇರಿಯಂ ಕಟ್ಟಬೇಕು. ಅದೆಲ್ಲ ಈಗಲೂ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲೆಲ್ಲಾನು. ಅದು ವೈದಿಕ ಸಾಹಿತ್ಯದಲ್ಲಿ ವರ್ಣಿತವಾದ ಬ್ರಹ್ಮಾಂಡವನ್ನೇ ತೋರ್ಲಿತ್ತು. ಸೊ ಇಡೀ ಬ್ರಹ್ಮಾಂಡವನ್ನೇ ಆ ಒಂದು ಪ್ಲಾನಿಟೇರಿಯಂ ಅಲ್ಲಿ ತೋರ್ಸೋ ಹಾಗೆ ಅಲ್ಲಿ ಕಟ್ತಾ ಇದ್ದಾರೆ, ಈಗಲೂ ಕಟ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿ ಅದು ಮಾಡ್ತಾ ಇದ್ದಾರೆ ಮಾಯಾಪುರದಲ್ಲಿ. ಇಂತಹ ಯೋಜನೆಯನ್ನು ಕಾರ್ಯಸಾಧ್ಯಗೊಳಿಸಲು ಪ್ರಭುಪಾದರು ತಮ್ಮ ಶಿಷ್ಯರಿಗೆ ವೈದಿಕ ಕಲೆಗಳಲ್ಲಿ ತರಬೇತಿ ನೀಡಲು ಬಯಸಿದರು. ಸೊ ಇಂತಹ ಒಂದು ಕಾರ್ಯ ಸಾಧ್ಯಗೊಳಿಸ್ಬೇಕಲ್ಲ, ಹಾಗಾಗಿ ಪ್ರಭುಪಾದರು ಏನ್ ಮಾಡ್ತಾರೆ, ತಮ್ಮ ಶಿಷ್ಯರಿಗೆಲ್ಲ ವೈದಿಕ ಕಲೆಗಳಲ್ಲೂ ತರಬೇತಿ ನೀಡ್ತಾರೆ. ಆ ಕಲೆಗಳು ಈಗ ಬಂಗಾಳದಲ್ಲಿ ಕೊನೆಯುಸಿರೆಳೆಯುತ್ತಿದ್ದವು. ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಕೃಷ್ಣ ಮತ್ತು ಚೈತನ್ಯ ಪ್ರಭುಗಳ ಲೀಲೆಗಳನ್ನು ತೋರಿಸಲು ಡಯೋರಾಮ ತಂತ್ರವನ್ನು ಬಳಸಲು ತುಂಬಾ ಆಸಕ್ತಿ ಹೊಂದಿದ್ರಂತೆ. ಈಗ ಪ್ರಭುಪಾದರು ಸ್ಥಳೀಯ ಮಾಯಾಪುರ ಕಲಾವಿದರಿಂದ ತಮ್ಮ ಶಿಷ್ಯರು ಆ ಕಲೆಯನ್ನು ಕಲಿಯಬೇಕೆಂದು ಬಯಸಿದರು. ಸೊ ಪ್ರಭುಪಾದರಿಗೆ ಏನು ಅಂತಂದ್ರೆ ತಮ್ಮ ಶಿಷ್ಯರು ಆ ಕಲೆಯನ್ನ ಕಲಿಬೇಕು, ಕಲಿತು ಇಲ್ಲಿ ಅದನ್ನ ಪ್ರಕಟಿಸ್ಬೇಕು ಇದರಲ್ಲಿ ಅಂತ ಅವರು ಎಲ್ಲರಿಗೂ ಹೇಳ್ತಾರೆ. ಜೂನ್ ತಿಂಗಳಲ್ಲಿ ಭರದ್ರಾಜ ಆದಿದೇವ ಮೂರ್ತಿ ಮತ್ತು ಈಶಾನ ಬೊಂಬೆ ಮಾಡುವ ಕಲೆಯನ್ನು ಕಲಿಯಲು ಅಲ್ಲಿಗೆ ಬಂದಿದ್ರು ಎಲ್ಲಾರು. ಮೃದಂಗಗಳನ್ನು ಮಾಡುವುದನ್ನು ಸಹ ಶಿಷ್ಯನೊಬ್ಬನು ಕಲಿಯಬೇಕೆಂದು ಪ್ರಭುಪಾದರು ಬಯಸಿದ್ರು. ನೋಡಿ, ಬೊಂಬೆಗಳು ಮಾಡೋದು, ಇದಕ್ಕೆಲ್ಲಾನು ಪೇಂಟ್ ಎಲ್ಲವನ್ನೂ ಅವರು ಟ್ರೈನಿಂಗ್ ಕೊಡಕ್ಕೆ ಶಿಷ್ಯರಿಗೆ ಟ್ರೈ ಮಾಡ್ತಾ ಇದ್ರು. ಜೊತೆಗೆ ಮೃದಂಗ ಅದನ್ನ ಹೆಂಗ್ ತಯಾರಿಸ್ಬೇಕು ಅನ್ನೋದನ್ನು ಕಲಿಬೇಕು ಅಂತ ಅವರು ಭಕ್ತರಿಗೆ ಶಿಷ್ಯನೊಬ್ಬನಿಗೆ ಹೇಳಿದ್ರು. ಈಶಾನನಿಗೆ ಜೇಡಿ ಮಣ್ಣಿನ ಪಾತ್ರೆಗಳನ್ನು ಅಚ್ಚು ಮಾಡಿ ಬೆಂಕಿಯಲ್ಲಿ ಕಾಯಿಸುವುದನ್ನು ಹೇಳಿಕೊಡಲು ಕುಂಬಾರನೊಬ್ಬನು ಪ್ರತಿದಿನ ಬರತೊಡಗಿದ. ಸೊ ಈಶಾನ ಶಿಷ್ಯನಿಗೆ ಜೇಡಿ ಮಣ್ಣಿನಿಂದ ಪಾತ್ರೆಗಳನ್ನ ಅಚ್ಚು ಮಾಡಿ ತೆಗೆಯೋದೆಂಗೆ, ಅದನ್ನ ಕಾಯಿಸೋದೆಂಗೆ ಈ ಕುಂಬಾರದ ಕೆಲಸ. ಪ್ರತಿದಿನ ಆ ಕುಂಬಾರನು ಬಂದು ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಂತೆ. ಪ್ರಭುಪಾದರು ಮೊದಲು ವಾಸವಾಗಿದ್ದ ಹುಲ್ಲು ಜೋಪಡಿಯನ್ನು ಭಕ್ತರು ಒಂದು ಕಮ್ಮಟವನ್ನಾಗಿ ಪರಿವರ್ತಿಸಿದರು. ಪ್ರಭುಪಾದರು ಇತರ ಶಿಷ್ಯರನ್ನು ಮಾಯಾಪುರಕ್ಕೆ ಬರಲು ಆಹ್ವಾನಿಸತೊಡಗಿದರು. ಸೊ ಇಲ್ಲಿ ಶಿಷ್ಯರು ಏನ್ ಮಾಡ್ತಾರೆ, ಪ್ರಭುಪಾದರು ಮೊದಲು ವಾಸವಾಗಿದ್ರಲ್ಲ ಆ ಒಂದು ಹುಲ್ಲು ಜೋಪಡಿ ಇರುತ್ತೆ, ಅದನ್ನು ಭಕ್ತರು ಏನ್ ಮಾಡ್ತಾರೆ, ಒಂದು ಕಮ್ಮಟವನ್ನಾಗಿ ಪರಿವರ್ತಿಸಿದ್ರಂತೆ. ಸೊ ಪ್ರಭುಪಾದರು ಇತರ ಶಿಷ್ಯರನ್ನು ಮಾಯಾಪುರಕ್ಕೆ ಬರಲು ಆಹ್ವಾನಿಸ್ತಾ ಇರ್ತಾರೆ. ಮಾಯಾಪುರವು ಕೃಷ್ಣನ ದಿವ್ಯ ಜನ್ಮಭೂಮಿಯಾಗಿ ಈಗಾಗಲೇ ಅದ್ಭುತವಾಗಿದೆ. ಈ ಸ್ಥಳವನ್ನು ಅಭಿವೃದ್ಧಿಗೊಳಿಸಲು ಪಾಶ್ಚಿಮಾತ್ಯದ ಪ್ರತಿಭೆಗಳನ್ನು ಬಳಸಿಕೊಂಡರೆ ಈ ಸ್ಥಳವು ಖಂಡಿತವಾಗಿ ಜಗತ್ತಿನಲ್ಲಿ ಅನನ್ಯವಾಗುತ್ತದೆ. ಸೊ ಮಾಯಾಪುರದ ಕೃಷ್ಣನ ದಿವ್ಯ ಜನ್ಮಭೂಮಿ ಈಗಾಗಲೇ ಅದ್ಭುತವಾಗಿದೆ, ತುಂಬಾನೇ ಅದ್ಭುತವಾಗಿದೆ. ಈ ಸ್ಥಳವನ್ನು ಅಭಿವೃದ್ಧಿಗೊಳಿಸಲು ಪಾಶ್ಚಿಮಾತ್ಯದ ಪ್ರತಿಭೆಗಳನ್ನು ಬಳಸ್ಕೋಬೇಕು. ಆ ಸ್ಥಳವು ಖಂಡಿತವಾಗಿ ಜಗತ್ತಿನಲ್ಲೇ ಅನನ್ಯವಾಗಿರುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಾಯಾಪುರದ ಹಿಂದಿನ ಆಚಾರ್ಯರ ಆಸೆಗಳು ಈಡೇರಿಕೆಯಾಗುವುದೆಂದು ಪ್ರಭುಪಾದರು ಹೇಳಿದರು. ಸೊ ಪುರವು ಹಿಂದಿನ ಆಚಾರ್ಯಗಳ ಆಸೆ ಏನಿತ್ತು ಅದು ಈಡೇರಿಕೆ ಆಗ್ತಾ ಇದೆ. ಆಮೇಲೆ ನಗರದ ಜನಸಂಖ್ಯೆಯು 50,000 ಬೆಳೆಯುತ್ತದೆ. ಆಮೇಲೆ ಮತ್ತು ನಗರವು ಪ್ರಪಂಚದ ಆಧ್ಯಾತ್ಮಿಕ ರಾಜಧಾನಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಜನಸಂಖ್ಯೆ 50,000 ಬೆಳೆಯುತ್ತೆ. ಆಮೇಲೆ ಪ್ರಪಂಚದ ಆಧ್ಯಾತ್ಮಿಕ ಸ್ಥಳ ಯಾವುದು, ಮಾಯಾಪುರನೇ ಆಗುತ್ತೆ. ಕೇಂದ್ರ ಭಾಗದಲ್ಲಿ ಬೃಹತ್ ದೇವಾಲಯದೊಂದಿಗೆ ಮತ್ತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರಿಗೆ ಪ್ರತ್ಯೇಕ ನಿವಾಸಿಗಳೊಂದಿಗೆ ಈ ನಗರವು ಬೇರೆಲ್ಲಾ ನಗರಗಳಿಗೆ ಮಾದರಿಯಾಗಿರುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಜಗತ್ತಿನ ಎಲ್ಲಾ ನಗರಗಳು ನಾಶವಾಗುವ ದಿನ ಬರುತ್ತದೆ. ಆಗ ಮಾನವ ಜನಾಂಗವು ಮಾಯಾಪುರದ ಮಾದರಿಯಲ್ಲಿ ನಿರ್ಮಿತವಾದ ನಗರಗಳಲ್ಲಿ ಆಶ್ರಯ ಪಡೆಯುತ್ತಾರೆ. ಸೊ ಇಲ್ಲಿ ಈ ದೇವಾಲಯದೊಂದಿಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರಿಗೆ ಪ್ರತ್ಯೇಕ ನಿವಾಸಿಗಳೊಂದಿಗೆ ಈ ನಗರವು ಬೇರೆಲ್ಲಾ ನಗರಗಳಿಗೆ ಮಾದರಿಯಾದಂತ ಒಂದು ನಗರವಾಗುತ್ತೆ. ಆಮೇಲೆ ಜಗತ್ತಿನ ಎಲ್ಲಾ ನಗರಗಳು ನಾಶವಾಗುವ ದಿನ ಒಂದು ಬರುತ್ತೆ. ಆಗ ಮಾನವ ಜನಾಂಗ ಮಾಯಾಪುರದ ಮಾದರಿಯಲ್ಲಿ ನಿರ್ಮಿತವಾದ ನಗರಗಳಲ್ಲಿ ಆಶ್ರಯ ಪಡೀತಾರೆ ಅಂತ ಮೊದಲೇ ಅವರು ಮುಂದೆ ಆಗೋದನ್ನ ಅವರು ಹೇಳ್ತಾ ಇದ್ದಾರೆ. ಮಾಯಾಪುರದ ಅಭಿವೃದ್ಧಿಯು ಕೃಷ್ಣ ಪ್ರಜ್ಞೆಯಿಂದ ತುಂಬಿದ ಜಗತ್ತಿಗೆ ನಾಂದಿಯಾಗುತ್ತದೆ. ಸೊ ಮಾಯಾಪುರದ ಅಭಿವೃದ್ಧಿ ಹೆಂಗಾಗುತ್ತೆ ಅಂತಂದ್ರೆ ಕೃಷ್ಣ ಪ್ರಜ್ಞೆಯಿಂದ ತುಂಬಿದ ಜಗತ್ತಿಗೆ ಒಂದು ನಾಂದಿ ಆಗುತ್ತಂತೆ ಇದೆ. ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಪ್ರಭಾವವು ಹೆಚ್ಚಾಗುತ್ತಾ ಹೋಗುತ್ತದೆ
ಮತ್ತು ಪ್ರತಿ ಪಟ್ಟಣ ಮತ್ತು ಹಳ್ಳಿಯಲ್ಲಿಯೂ ನನ್ನ ನಾಮಕೀರ್ತನೆಯು ನಡೆಯುತ್ತದೆ ಎಂಬ ಅವರ ಭವಿಷ್ಯವಾಣಿಯು ನಿಜವಾಗುತ್ತದೆ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ಹಿಂದೆನೆ ಹೇಳಿದ್ರು. ಸೊ ಹಾಗಾಗಿ ಅವರ ಪ್ರಭಾವ ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು ಪ್ರತಿ ಪಟ್ಟಣ ಹಳ್ಳಿಯಲ್ಲೂ ನಾಮಕೀರ್ತನೆ ನಡೆಯುತ್ತೆ ಅಂತ ಆಗ್ಲೇ ಚೈತನ್ಯ ಪ್ರಭುಗಳು ಹೇಳಿದ್ರು. ಅದೇ ತರ ಇವಾಗ ಇವ್ರುನು ಭವಿಷ್ಯವಾಣಿ ಅದು ನಿಜವಾಗ್ತಾ ಹೋಗ್ತಾ ಇದೆ ಅಂತ ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ. ನವದ್ವೀಪದಿಂದ ಸೇತುವೆಯ ಮೂಲಕ, ಕಲ್ಕತ್ತಾದಿಂದ ಗಂಗಾ ನದಿಯ ಮೇಲೆ ಮೋಟಾರು ನೌಕೆಯ ಮೂಲಕ ಮತ್ತು ಇತರ ಎಲ್ಲಾ ಭಾಗಗಳಿಂದ ವಿಮಾನಗಳ ಮೂಲಕ ಕಾಲಾನುಕ್ರಮದಲ್ಲಿ ಮಾಯಾಪುರವನ್ನು ತಲುಪಲು ಎಲ್ಲರಿಗೂ ಸುಲಭ ಸಾಧ್ಯವಾಗಬೇಕೆಂದು ಪ್ರಭುಪಾದರು ಹೇಳ್ತಾರೆ. ಸೊ ಯಾವಾಗಲೇ ನವದ್ವೀಪದಿಂದ, ಅಲ್ಲಿ ನವದ್ವೀಪಗಳಿದೆ, ಆ ಸೇತುವೆ ಮೂಲಕ ಕಲ್ಕತ್ತಾದಿಂದ ಗಂಗಾ ನದಿಯ ಮೇಲೆ ಮೋಟರ್ ನೌಕೆಗಳು ಅದೆಲ್ಲ ಹೀಗಿದೆ ಮೂಲಕ ಮತ್ತು ಇತರ ಎಲ್ಲಾ ಭಾಗಗಳಿಂದ ವಿಮಾನಗಳ ಮೂಲಕ ಕಾಲಾನುಕ್ರಮದಲ್ಲಿ ಮಾಯಾಪುರವು ತಲುಪೋದಕ್ಕೆ ಎಲ್ಲವೂ ಸುಲಭ ಸಾಧ್ಯವಾಗಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಅದು ಇವಾಗೆಲ್ಲ ಸುಲಭ ಸಾಧ್ಯನೇ ಆಗಿದೆ. ಈಗ ಬಂಗಾಳದಲ್ಲಿ ಲಕ್ಷಾಂತರ ಮಂದಿ ಜನ್ಮತಃ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಾಗಿದ್ದರು. ಸೊ ಬಂಗಾಳದಲ್ಲಿ ಅವರು ಎಷ್ಟೋ ಲಕ್ಷಾಂತರ ಮಂದಿ ಅವರೆಲ್ಲಾನು ಅಲ್ಲಿರ್ತಕ್ಕಂಥವ್ರೆಲ್ಲರೂ ಅಷ್ಟೇ ಚೈತನ್ಯ ಮಹಾಪ್ರಭುಗಳು ಅನುಯಾಯಿಗಳೇ ಆಗಿದ್ದರು. ಅವರು ಕೃಷ್ಣ ಪ್ರಜ್ಞೆಯನ್ನು ತಮ್ಮ ಸಂಸ್ಕೃತಿಯ ಪರಿಶುದ್ಧ ರೂಪವೆಂದು ಗುರುತಿಸಿ ಸ್ವೀಕರಿಸುತ್ತಾರೆ. ಒಂದು ನಾಣ್ಣುಡಿ ಇದೆ, ಬಂಗಾಳ ಮಾಡಿದ್ದನ್ನು ಭಾರತದ ಉಳಿದ ಭಾಗಗಳೆಲ್ಲ ಅನುಸರಿಸುತ್ತವೆ. ಸೊ ಒಂದು ಅಲ್ಲಿರ್ತಕ್ಕಂಥವರೆಲ್ಲ ಬಂಗಾಳಿಗಳೆಲ್ಲ ಅವರೆಲ್ಲ ಕೃಷ್ಣ ಪ್ರಜ್ಞೆಲ್ಲ ಇರ್ತಾರವ್ರು. ಆಮೇಲೆ ಇಲ್ಲಿ ಒಂದು ನಾಣ್ಣುಡಿ ಹೇಳಿದಾರಂತೆ, ಬಂಗಾಳ ಮಾಡಿದ್ದನ್ನು ಭಾರತದ ಉಳಿದ ಭಾಗಗಳೆಲ್ಲ ಅನುಸರಿಸುತ್ತವೆ ಅಂತ ಹಿಂದೆನೆ ಆ ಒಂದು ಗಾದೆನು ಹೇಳಿದ್ದಾರೆ. ಆದ್ದರಿಂದ ಅಮೇರಿಕನ್ ವೈಷ್ಣವರ ಕೃಷ್ಣ ಪ್ರಜ್ಞೆಯ ಉದಾಹರಣೆಯಿಂದ ಬಂಗಾಳ ಪರಿವರ್ತಿತವಾಗಿ ಪರಿಶುದ್ಧಗೊಂಡರೆ ಬಳಿಕ ಇಡೀ ಭಾರತವು ಅದನ್ನ ಅನುಸರಿಸುತ್ತದೆ. ಸೊ ಅಮೇರಿಕನ್ ವೈಷ್ಣವರು ಕೃಷ್ಣ ಪ್ರಜ್ಞೆಯ ಒಂದು ಉದಾಹರಣೆ, ಅವರಾಗಿ ಬಂಗಾಳ ಪರಿವರ್ತಿತವಾದ ಪರಿಶುದ್ಧ ಅದೇನಾದ್ರೂ ಪರಿಶುದ್ಧಗೊಂಡರೆ ಇಡೀ ಭಾರತನೇ ಅದನ್ನ ಫಾಲೋ ಅಪ್ ಮಾಡುತ್ತೆ, ಅನುಸರಿಸುತ್ತದೆ. ಇಡೀ ಭಾರತವು ಕೃಷ್ಣ ಪ್ರಜ್ಞೆಯುಳ್ಳದ್ದಾದರೆ ಬಳಿಕ ಇಡೀ ಪ್ರಪಂಚವು ಅದನ್ನು ಹರಿಸುತ್ತದೆ. ಯಾವಾಗ ಭಾರತ ಅದನ್ನ ಅನುಸರಿಸಿ ಕೃಷ್ಣ ಪ್ರಜ್ಞೆಯುಳ್ಳದ್ದಾಗುತ್ತೆ ಭಾರತ, ಅವಾಗ ಇಡೀ ಭಾರತನೇ ಅದನ್ನ ಅನುಸರಿಸುತ್ತದೆ. ಸೊ ಪ್ರಭುಪಾದರು ಮಾಯಾಪುರದ ತಮ್ಮ ನಿರ್ವಾಹಕರಿಗೆ ಹೇಳಿದರು, ನಾನು ದೇವರ ಸಾಮ್ರಾಜ್ಯವನ್ನು ನಿಮಗೆ ನೀಡಿದ್ದೇನೆ, ಇದನ್ನು ಸ್ವೀಕರಿಸಿ ಅಭಿವೃದ್ಧಿಗೊಳಿಸಿ ಮತ್ತು ಅನುಭವಿಸಿ. ಸೊ ಪ್ರಭುಪಾದರು ಹೇಳ್ತಾರೆ, ಸೊ ನಾನು ನಿಮಗೆ ಈ ಮಾಯಾಪುರದ ಇದು ಅಲ್ಲಿ ಇರ್ತಕ್ಕಂಥ ನಿರ್ವಾಹಕರಿಗೆ ಪ್ರಭು ಹತ್ರ ಹೇಳ್ತಾ ಇದ್ದಾರೆ, ನಾನು ದೇವರ ದೇವರ ಒಂದು ಸಾಮ್ರಾಜ್ಯ ಇದು, ಅದನ್ನ ನಾನು ನಿಮಗೆ ನೀಡ್ತಾ ಇದ್ದೇನೆ, ಇದನ್ನ ನೀವು ಸ್ವೀಕರಿಸಿ, ಇದನ್ನ ಅಭಿವೃದ್ಧಿಗೊಳಿಸಿ ಮತ್ತು ಅನುಭವಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೂ ಪೂರ್ಣಗೊಳ್ಳದಿದ್ದ ಮಾಯಾಪುರದ ಚಂದ್ರೋದಯ ಮಂದಿರದಲ್ಲಿ ಪ್ರಭುಪಾದರು ಜೂನ್ ತಿಂಗಳು ಪೂರ್ತಿ ವಾಸ ಮಾಡಿದ್ರು. ಲಾಸ್ ಏಂಜಲ್ಸ್ನಲ್ಲಿದ್ದಾಗ ಅವರು ಕೆಮ್ಮಿನಿಂದ ನರಳುತ್ತಾ ಇದ್ರಂತೆ. ಪಶ್ಚಿಮ ದೇಶಗಳ ಪ್ರವಾಸದುದ್ದಕ್ಕೂ ಕೆಮ್ಮು ಗುಣವಾಗ್ಲೇ ಇಲ್ವಂತೆ, ಫುಲ್ ಅವರನ್ನ ಕಾಡ್ತಾನೆ ಇತ್ತಂತೆ. ಆದ್ರೆ ಅವರು ಮಾಯಾಪುರಕ್ಕೆ ಯಾವಾಗ ಬಂದ್ರು ಆವಾಗ ಅದು ಗುಣಮುಖವಾಯ್ತಂತೆ ಅವ್ರಿಗೆ. ಲಾಸ್ ಏಂಜಲ್ಸ್ಗೆ ಹೋಲಿಸಿದರೆ ಮಾಯಾಪುರದಲ್ಲಿ ನನ್ನ ಆರೋಗ್ಯ ಸಾಕಷ್ಟು ಸುಧಾರಿಸಿದೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ ಇದನ್ನ. ಇಲ್ಲಿನ ದೊಡ್ಡ ಅನುಕೂಲವೆಂದರೆ ಇಲ್ಲಿ ಸದಾ ತೆರೆದ ಬಯಲಿದೆ ಮತ್ತು ಉಸಿರಾಟದ ತೊಂದರೆಗಳಿಗೆ ಉಪಶಮನ ನೀಡುವ ಮಂದ ಮಾರುತವಿದೆ. ಸೊ ಮಾಯಾಪುರವು ಖಂಡಿತವಾಗಿ ಲಾಸ್ ಏಂಜಲ್ಸ್ಗಿಂತ ಉತ್ತಮ ಜಾಗ ಇದು ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ಶುದ್ಧವಾದ ಗಾಳಿಯನ್ನು ನಾವು ಉಸಿರಾಡಬಹುದು. ಅಷ್ಟೇನು ಸೆಕೆ ಎಣಿಸಿದ ಹವಾಗುಣ, ಆದರೆ ಗಾಳಿಯಲ್ಲಿ ಕೊಂಚ ಹೆಚ್ಚು ಎನ್ನಬಹುದ. ಅದು ಅಂದ್ರೆ ಹವಾಗುಣ ಒಂದ್ ಸ್ವಲ್ಪ ಹೆಚ್ಚು ತೇವಾಂಶ ಇದೆ ಇದರಲ್ಲಿ ಗಾಳಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಲ್ಲಿ ಇದು ಆಹ್ಲಾದಕರವಾಗಿದೆ. ನಮ್ಮ ಕಟ್ಟಡ ಅತ್ಯುತ್ತಮ ಜಾಗದಲ್ಲಿದೆ. ಹೊರಗೆ ಅಸಹನೀಯ ಸೆಕೆ ಇರುವಾಗಲೂ ನಮ್ಮ ಕಟ್ಟಡದ ಒಳಗೆ ಹಿತಕರವಾದ ಹವೆ ಇರುತ್ತದೆಂಬುದನ್ನು ಅನೇಕ ಗೌರವಾನ್ವಿತ ಅತಿಥಿಗಳ ಅನುಭವ. ಇದು ಪ್ರಭುಪಾದರು ಹೇಳ್ತಾ ಇದ್ದಾರೆ, ಲಾಸ್ ಏಂಜಲ್ಸ್ ಅಲ್ಲಿಗಿಂತ ಇಲ್ಲಿ ಮಾಯಾಪುರದಲ್ಲಿ ತುಂಬಾ ಆರೋಗ್ಯ ಚೆನ್ನಾಗಿ ಸುಧಾರಿಸ್ತಾ ಇದೆ. ಏಕೆಂದ್ರೆ ಇಲ್ಲಿ ದೊಡ್ಡ ಅನುಕೂಲ ಏನು, ತೆರೆದ ಒಂದು ಬಯಲಿದೆ. ಆಮೇಲೆ ಉಸಿರಾಟದ ಇದು ತೊಂದರೆಗಳು ಇಂಥವೆಲ್ಲ ಬರೋದೇ ಇಲ್ಲ ಇಲ್ಲಿ. ಏಕೆಂದ್ರೆ ಇಲ್ಲಿ ಲಾಸ್ ಏಂಜಲ್ಸ್ ಗಿಂತ ಉತ್ತಮವಾದ ಇದು ಒಂದು ಜಾಗ. ಆಮೇಲೆ ಇಲ್ಲಿ ಶುದ್ಧವಾದ ಗಾಳಿ ಬರ್ತಾ ಇದೆ. ಅದರಿಂದ ನಮ್ಗೆ ಉತ್ತಮವಾದ ಗಾಳಿ ಸಿಗೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೋ ಅದು ಒಳ್ಳೇದಾಗುತ್ತೆ. ಆಮೇಲೆ ಹೆಚ್ಚೇನು ಸೆಕೆ ಎನಿಸಿದ ಹವಾಗುಣ ಇದೆ. ಆದ್ರೆ ಗಾಳಿನಲ್ಲಿ ಒಂದ್ ಸ್ವಲ್ಪ ತೇವಾಂಶ ಇರ್ಬೋದಷ್ಟೇ. ಒಟ್ಟಾರೆಯಾಗಿ ಇದು ಒಂಥರ ಆಹ್ಲಾದಕರವಾಗಿದೆ.
ಆಮೇಲೆ ಇದು ಕಟ್ಟಡ ಅತ್ಯುತ್ತಮ ಒಂದು ಜಾಗದಲ್ಲಿದೆ. ಆಮೇಲೆ ಹೊರಗೆ ಅಸಹನೀಯ ಶೆಕೆ ಇರ್ಬೋದು ಹೊರಗಡೆ, ಆದ್ರೆ ಈ ಕಟ್ಟಡದ ಒಳಗೆ ಬಂದಾಗ ಇದು ಒಂದು ಹಿತಕರವಾದ ಒಂದು ಹವಾ ಗುಣ ನಮಗೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಅತಿಥಿಗಳ ಅನುಭವನೂ ಅವರು ಇದೆಯಂತೆ ಅವರು ಹೇಳ್ತಾ ಇರೋದು. ಸೊ ಕಟ್ಟಡದೊಳಗೆ ನಿರಂತರವಾಗಿ ಹಾದು ಹೋಗುವ ಸುಖದಾಯಕ ಮಂದ ಹರೇ ಕೃಷ್ಣ ಮಾರುತದ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಸ್ಟಾಪ್ ಮಾಡಿ, ನಾಳೆ Okay. ವಿವರಿಸಬಹುದು ಇಲ್ಲಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ದೀರಾ ಹರೇ ಎಲ್ಲರೂ? ಕೃಷ್ಣ ಮಾತಾಜಿ, ಧನ್ಯವಾದ. ನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ, ಎಲ್ಲರಿಗೂ ವಂದನೆಗಳು. ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಹರೇ ಕೃಷ್ಣ ಎಲ್ಲರಿಗೂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಎಂಡ್ ಮಾಡ್ತೇನೆ.